ತಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ವೇದಾವಿನಾಶಿನಂ ಅದು ಹಿಂದೆ ಯಯೇನಂ ಅಜಂ ಅವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ. ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪದಾನಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನ ಸೌಂಡ್ ಕೇಳಿಸ್ತಾ ಇದಲ್ವಾ ಮಾತಾಡಿ? ಎಸ್ ಪ್ರಭುಜಿ, ಕೇಳಿಸ್ತಾ ಇದೆ. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಎಲ್ರಿಗೂ ಮತ್ತೊಮ್ಮೆ ಇವತ್ತು 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತ ಇವತ್ತಿನ ಕ್ಲಾಸ್ ಅಧ್ಯಾಯ 2 ಗೀತಾ ಸಾರಾಂಶ. ಇದನ್ನ ನಾವು ಸಾಂಖ್ಯ ಯೋಗ ಅಂತಲೂ ಕರಿತೇವೆ. ಸೊ ಇವತ್ತಿನ ಕ್ಲಾಸಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತೇನೆ. ಸೊ ಶ್ರೀ ರಾಧಾ ಗೋವಿಂದಾಗೆ ನಮಿಸ್ತಾ ಇವತ್ತಿನ ಕ್ಲಾಸನ್ನ ನಾವು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು ಮತ್ತು ಶ್ರೀ ರಾಮನಿಷ್ಠಾದಾಸ್ ಪ್ರಭುಜಿಯವರು ಯಾರ ಮಾರ್ಗದರ್ಶನದಲ್ಲಿ ಈ ಗೀತಾ 18 ಪ್ರೋಗ್ರಾಮ್ ನಡೀತಾ ಇದೆ. 34ನೇದಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಧ್ಯಾಯ 2ಕ್ಕೆ ಸ್ವಾಗತ. ಈಗ ಪ್ರಾರ್ಥನೆಯೊಂದಿಗೆ ಇವತ್ತಿನ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ತದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಗಣಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತಂ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಿಕಾರಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಕೃಷ್ಣ. ಸಮಯ ಇರಲಿ, ಸಾರಿ ಗಂಟ್ಲು. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಅಧ್ಯಾಯವನ್ನ
ಸ್ಟಾರ್ಟ್ ಮಾಡುವ ಮೊದಲು ನಾವು ಹಿಂದಿನ ಅಧ್ಯಾಯದ ರೀಕ್ಯಾಪ್ ಮಾಡಬೇಕಲ್ವಾ? ಯಾಕೆಂದ್ರೆ ಪ್ರತಿಯೊಂದು ಅಧ್ಯಾಯವು ತುಂಬಾ ಮುಖ್ಯವಾದದ್ದು ಭಗವದ್ಗೀತೆಯಲ್ಲಿ. ಸೊ ಯಾವ ಸನ್ನಿವೇಶದಲ್ಲಿ ಭಗವಂತ ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧಿಸಿದ ಅನ್ನೋದನ್ನ ನಾವು ನಿನ್ನೆ ನೋಡಿದ್ವಿ. ಸೊ ನಿಮ್ಮಲ್ಲಿ ಯಾರಾದರೂ ಹ್ಯಾಂಡ್ ರೈಸ್ ಮಾಡಬಹುದು, ಉತ್ತರ ಕೊಡಬಹುದು ಕ್ವಿಕ್ ಆಗಿ. ಯಾವ ಸನ್ನಿವೇಶದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನ ಭಗವದ್ಗೀತೆಯನ್ನ ಬೋಧಿಸಿದನು? ರಣರಂಗದಲ್ಲಿ. ಓಕೆ, ರಣರಂಗದಲ್ಲಿ ಬೋಧಿಸಿದನು. ಓಕೆ, ಯಾರು ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಕೆಲವರಿಗೆ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಅಲ್ವಾ ನನ್ನ ಧ್ವನಿ? ಕೇಳ್ತಾ ಉಂಟು ಪ್ರಭುಜಿ. ಹರೇ ಕೃಷ್ಣ. ಪದ್ಮಿನಿ ಮಾತಾಜಿ ವೆಲ್ಕಮ್. ಹರೇ ಕೃಷ್ಣ. ಮಹಾಭಾರತದ ಯುದ್ಧ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ಬೋಧಿಸಿದ್ದು. ಕುರುಕ್ಷೇತ್ರದಲ್ಲಿ ಅದು ಶ್ರೀಕೃಷ್ಣ ಆಗ ಯಾವ ಸನ್ನಿವೇಶ, ಅರ್ಜುನನ ಮನಸ್ಥಿತಿ ಏನಿತ್ತು? ಮನಸ್ಥಿತಿ ಯುದ್ಧದ ಮಾಡ್ಲಾ ಬೇಡವಾ ಅನ್ನೋ ತುಮುಲ ಇತ್ತು ಅವನ ಮನಸ್ಸಿನಲ್ಲಿ ಅಲ್ವಾ? ಆದ್ರೆ ಅಂತ ಸನ್ನಿವೇಶದಲ್ಲಿ ಆತ ಬೋಧಿಸಿದ್ದು. ಈಗ ಅವನಿಗೆ ತುಮುಲ ಇತ್ತು, ದ್ವಂದ್ವತೆ ಇತ್ತು. ಅವನಿಗೆ ತಾನು ಆ ಒಂದು 5 ಕಾರಣಗಳನ್ನ ಅವನು ಕೊಟ್ಟ, ತಾನು ಯುದ್ಧ ಮಾಡುವುದಿಲ್ಲ ಅನ್ನೋದಕ್ಕೆ. ಆ 5 ಕಾರಣಗಳು ಯಾವುವು? ಯಾರಾದ್ರೂ ಹೇಳ್ತೀರಾ? ಒಂದು 5 ಕಾರಣಗಳು ಅವನು ತಾನು ಯುದ್ಧ ಮಾಡುವುದಿಲ್ಲ ಅನ್ನೋದಕ್ಕೆ. ಮತ್ತೆ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಮತಾ ಮಾತಾಗಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನವರ ವಿರುದ್ಧ ನಾವು ಯಾಕೆ ಯುದ್ಧ ಮಾಡ್ಬೇಕು ಅಂತ ಹೇಳಿ ಒಂದು ಕಡೆ ಅರ್ಜುನನ್ಗೆ ವಿಷಾದ ಇರುತ್ತೆ. ಮತ್ತೆ ಈ ಮತ್ತೊಂದು ಇವರ ಎಲ್ಲ ಕೊಂದು ನಾನು ರಾಜ್ಯಭಾರ ಮಾಡುವಂತದ್ದು ಏನು ಅನ್ನೋದು ಒಂದು ಕಡೆ. ಯಾಕೆ ನಾನು ಎಲ್ಲರನ್ನು ಕೊಂದ್ಬೇಕು ಅನ್ನುವಂತಹ ಒಂದು ಸಹಾನುಭೂತಿ. ಸಹಾನುಭೂತಿ. ನನ್ನವ್ರನ್ನೇ ನಾನು ಕೊಂದು ಇಷ್ಟೆಲ್ಲ ಮಾಡುವಂತ ಒಂದು ಇದು ಏನಿದೆ, ಅವಶ್ಯಕತೆ ಏನಿದೆ ಅನ್ನೋ ಒಂದು ನೋವಿರುತ್ತೆ ಆತನಲ್ಲಿ. ಹೌದು ಹೌದು. ಎಲ್ಲರೂ ಸಂಬಂಧಿಕರು ಎಲ್ಲರೂ. ನೀವು ಹೇಳಿದ ಹಾಗೇನೆ ಪಾಪ ಅಂಟಿಕೊಳ್ಳುತ್ತೆ ಅನ್ನುವಂತಹದ್ದು. ಪಾಪ ಪ್ರತಿಕ್ರಿಯೆಗಳ ಭಯ ಇರುತ್ತೆ ಅವನಿಗೆ. ಹೌದು. ಆಮೇಲೆ ಇನ್ನೊಂದು ಕಾರಣ ಅವನು ಹೇಳ್ತಾನೆ, ನನಗೆ ಇವರನ್ನೆಲ್ಲ ಕೊಂದು ತಾನು ರಾಜ್ಯಭಾರವನ್ನ ಮಾಡ್ಲಿ, ಹೌದು, ಅದಾದ್ರೆ ಯಾವ ಸುಖಕ್ಕಾಗಿ, ನನಗೆ ಯಾವ ಸಂತೋಷ ಇದೆ, ಅದು ಒಂದು ಕಾರಣ ಅವನು ಕೊಡ್ತಾನೆ, ಸಂತೋಷ ಅಲ್ವಾ? ಆಮೇಲೆ ಇನ್ನೊಂದು ಕಾರಣವನ್ನು, ಇನ್ನು 2 ಕಾರಣಗಳನ್ನ ಕೊಡ್ತಾನೆ. ನಾವು 3 ಕಾರಣ ಹೇಳಿದ್ವಿ. ಒಂದು ಸಹಾನುಭೂತಿ, ಪಾಪ ಬರುತ್ತದೆ, ಗುರು ಸಂಪ್ರದಾಯ ನಾಶವಾಗುತ್ತದೆ, ಕುಟುಂಬ ಸಂಪ್ರದಾಯದ ನಾಶ. ಮಾತಾಜಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಭಾವತಿ ಮಾತಾಜಿ. ಹರೇ ಕೃಷ್ಣ. ಸೊ ಕುಟುಂಬ ಸಂಪ್ರದಾಯ ಇಲ್ಲಿ ಅವನು ಹೇಳ್ತಾನೆ ನಿರ್ಣಯವೇ ಇಲ್ಲ. ನಿರ್ಣಯ ತೆಗೆದುಕೊಳ್ಳಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ದ್ವಂದ್ವತೆ ಇಲ್ಲಿ ಏನು ಅಂದ್ರೆ, ತಾನು ಯುದ್ಧ ಮಾಡ್ಲೋ ಬೇಡವೋ, ಯಾತಕ್ಕಾಗಿ ಮಾಡ್ಲಿ, ಇಷ್ಟೊಂದು ಎಲ್ಲ ಕಾರಣವನ್ನ ಅವನು ಕೊಡ್ತಾನೆ. ಯಾಕೆ ಅಂದ್ರೆ, ಆದ್ರೆ ದುರ್ಯೋಧನನ ಪ್ರತಿಕ್ರಿಯೆ ಆಗಿರ್ಲಿಲ್ಲ. ಅವನೇನ್ ಮಾಡ್ತಾ ಇದ್ದ? ಅವನು ತನ್ನಕ್ಕಿಂತ ಜಾಸ್ತಿ ಈಗ ತನ್ನ ಜೊತೆ ಇರುವಂತಹ ಅತಿರಥ ಮಹಾರಥರು ತನ್ನ ಪರವಾಗಿ ಯುದ್ಧ ಮಾಡ್ತಾರೋ ಇಲ್ಲೋ ಅನ್ನೋದನ್ನ ಅವನಿಗೆ ಇದ್ರ ಬಗ್ಗೆ ಯಾವ ಬಗ್ಗೆಯೂ ಲಕ್ಷ್ಯ ಇಲ್ಲ. ಅರ್ಜುನ ಸತ್ವಗುಣದಲ್ಲಿರುವಂತವನು, ಅವನು ಶಾಸ್ತ್ರಗಳನ್ನ ಅರಿತಿರುವವನು. ಆದ್ರಿಂದ ಅವನಿಗೆ ಕಾರಣಗಳನ್ನ ಕೊಟ್ಟು ತಾನು ಯುದ್ಧ ಮಾಡುವುದಿಲ್ಲ ಅನ್ನುವಂತಹ ಒಂದು ಇದನ್ನ ಹೇಳ್ತಾನೆ. ಆದ್ರೆ ದುರ್ಯೋಧನ ಏನ್ ಮಾಡ್ತಾನೆ? ಅವನು ಹೋಗಿ ದ್ರೋಣಾಚಾರ್ಯರ ಗರಡಿಯಲ್ಲಿ ಹೋಗಿ ಅವ್ರಿಗೆ ಹೇಳ್ತಾನೆ, ನೋಡಿ ನಿಮ್ಮ ಪ್ರೀತಿಯ ತವ ಶಿಷ್ಯನ ನಿಮ್ಮ ಪ್ರೀತಿಯ ಶಿಷ್ಯನ ಮಗನಾದವನು ಅಲ್ಲಿದ್ದಾನೆ ಅಂತ ಅವರಿಗೆ ಇನ್ನೊಂದಿಷ್ಟು ಅಂದ್ರೆ ಮಾಡೋದು. ಅವನು ಒಂಥರ ಯುದ್ಧದಲ್ಲಿ ಮುತ್ಸದ್ದಿ ತರ, ಚಾಣಾಕ್ಷನ ತರ ಅವನು. ಆದ್ರೆ ಅವನ ಪ್ರತಿಕ್ರಿಯೆ ಬೇರೆ.
ಅದೇ ರೀತಿಯಾಗಿ ಧೃತರಾಷ್ಟ್ರನ ಪ್ರತಿಕ್ರಿಯೆ ಗೊತ್ತಾಯ್ತು ನಿಮಗೆ. ಅವನಿಗೇನು, ಅವನು ಆಲ್ರೆಡಿ ಹುಳಿ ಹಿಂಡ್ಬಿಟ್ಟಿದ್ದಾನೆ. ಅವನಿಗೆ ಪಾಂಡವರೇ ಬೇರೆ, ಕೌರವರೇ ಬೇರೆ. ಅವನ ದಾಯಾದಿ ಮಾಸ್ತರ್ಯವನ್ನ ಅಲ್ಲಿ ಬಿತ್ತಿದ್ದಾನೆ. ಅದರಿಂದ ಅವನಿಗೇನು, ಹೇಗಾದ್ರೂ ಮಾಡಿ ಪಾಂಡವರು ಸಾಯ್ಬೇಕು, ತಾವು ಗೆಲ್ಬೇಕು ಅನ್ನುವಂಥದ್ದು. ಆ ರೀತಿಯಾಗಿ ಅದಾದ್ಮೇಲೆ ಈಗ 5 ಕಾರಣ ಅರ್ಜುನ ಕೊಡ್ತಾನೆ. ಈ ಅರ್ಜುನನ 5 ಕಾರಣಗಳಿಗೆ, ಅದಕ್ಕಾಗಿ ನಾವು 1ನೇ ಅಧ್ಯಾಯವನ್ನ ಅರ್ಜುನ ವಿಷಾದ ಯೋಗ ಅಂತ ಕರಿತೇವೆ. ಯಾಕೆಂದ್ರೆ ಇಲ್ಲಿ ಅರ್ಜುನ ತನ್ನ ಅಸಹನತೆಯನ್ನ ಅವನು ಬರೀ ಅಷ್ಟೇ ಹೇಳೋದಲ್ಲ, ಅವನು ಆ ರೀತಿಯಾಗಿ ಅವನು ಭಗವಂತನಿಗೆ ಪೂರ್ತಿಯಾಗಿ ಶರಣಾಗತನಾಗ್ತಾನೆ. ಅದನ್ನ ನಾವು ನೋಡೋಣ ಇವತ್ತು. ಆಮೇಲೆ ಭಗವಂತ ಅದಕ್ಕೆ ಇವತ್ತು ಒಂದೊಂದೇ ಅವನು 5 ಕಾರಣ ಏನ್ ಕೊಟ್ಟಿದ್ದಾನೆ, ಒಂದೊಂದಕ್ಕೆ ಉತ್ತರವನ್ನ ಕೊಡ್ತಾನೆ. ಆ ಉತ್ತರಗಳು ಯಾವುವು? ಯಾಕೆಂದ್ರೆ ಇಂತಹ ಒಂದು ಕಾರಣಗಳು ನಮಗೂ ಹಲವಾರು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಕಡೆ ಬರುತ್ತೆ. ಆದ್ರೆ ಇದನ್ನ ನಾವು ಹೇಗೆ ಮೆತ್ತಿ ನಿಲ್ಬೇಕು, ಇಂತಹ ಒಂದು ಕಾರಣಗಳು, ಸಹಾನುಭೂತಿ ಇರ್ಬೋದು, ಪಾಪ ಪ್ರಕ್ರಿಯೆಗಳು. ಈಗ ನಾವೇನೋ ಒಂದು ಕೆಲಸ ಮಾಡ್ತೇವೆ, ಆದ್ರೆ ಅದು ನಮಗೆ ಪಾಪ ಅಂಟ್ಕೊಂಡ್ಬಿಟ್ರೆ ಅನ್ನುವಂಥ ಭಯ ಅಲ್ವಾ. ಕೆಲವೊಂದು ಟೈಮ್ ದ್ವಂದ್ವತೆ ಇರತ್ತೆ. ಏನ್ ಮಾಡ್ಬೇಕಪ್ಪ, ನಾನು ಈ ನಿರ್ಣಯ ತಗೋಬೇಕಾ, ಆ ನಿರ್ಣಯ ತಗೋಬೇಕಾ, ನಾನು ಅದನ್ನ ಮಾಡ್ಬೇಕಾ ಬೇಡವೋ, ಅಥವಾ ಹೀಗೆ ನನ್ನಿಂದ ಹೀಗೆ. ಅವನು ವರ್ಣಶಂಕರದ ಬಗ್ಗೆ ಹೇಳ್ತಾನೆ, ಅಂದ್ರೆ ಕುಟುಂಬ ಸಂಪ್ರದಾಯದ ನಾಶ ಇನ್ನೊಂದು. ಅದ್ರ ಬಗ್ಗೆ ಎಲ್ಲ ಭಗವಂತ ಇವತ್ತು ಉತ್ತರ ಕೊಡ್ತಾನೆ. ಸೊ ಇವತ್ತಿನ ಮತ್ತೆ 9 ಕಾರಣಗಳು ಯಾಕೆ ಪಾಂಡವರು ಮಹಾಭಾರತ ಯುದ್ಧವನ್ನ ಗೆಲ್ತಾರೆ ಅನ್ನೋದಕ್ಕೆ ನಿನ್ನೆ ನೋಡಿದ್ವಿ. ಯಾರಾದ್ರೂ ಎಷ್ಟು ಪಾಯಿಂಟ್ ನೆನಪಾಗತ್ತೋ ಅದನ್ನ ಶೌಟ್ ಔಟ್ ಮಾಡ್ಬೋದು, ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಇಲ್ಲ ನೀವು, ನಾನೇನು ಯಾರನ್ನು ಮ್ಯೂಟ್ ಮಾಡಿಲ್ಲ, ಫೋರ್ಸ್ ಮ್ಯೂಟ್ ಮಾಡಿಲ್ಲ, ಆಮೇಲೆ ಮಾಡ್ತೇನೆ. ಇನ್ ಕೇಸ್ ನನಗೆ ಡಿಸ್ಟರ್ಬೆನ್ಸ್ ಇದ್ರೆ ನೀವು ಯಾರಾದ್ರೂ ಹ್ಯಾಂಡ್ ರೈಸ್ ಇದು ಅನ್ಮ್ಯೂಟ್ ಮಾಡಿ ಹೇಳಬಹುದು. 9 ಕಾರಣಗಳು ಯಾಕೆ ಪಾಂಡವರು ಯುದ್ಧವನ್ನ ಗೆಲ್ತಾರೆ ಅನ್ನೋದಕ್ಕೆ ಗೊತ್ತಿರೋರು ಹೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಮೊದಲನೇದಾಗಿ ಕೃಷ್ಣ ಧರ್ಮವೇ ಪಾಂಡವರ ಪರ ಇದೆ. ಎರಡನೇದು ಕಪಿಧ್ವಜ, ಧರ್ಮಕ್ಷೇತ್ರ, ಧರ್ಮಕ್ಷೇತ್ರ. ಮತ್ತೊಂದು ಕಪಿಧ್ವಜ, ಹನುಮಂತನೇ ಅದ್ರಲ್ಲಿದ್ದಾನೆ, ಅಲ್ಲಿ ಕುಂತಿದ್ದಾನೆ. ಮೂರನೇದು ಮೋಕ್ಷದ ಏಕಾದಶಿ. ಮೋಕ್ಷದ ಏಕಾದಶಿ 3. ಮತ್ತೆ ಯಾರು ಹೇಳ್ತೀರಾ? ಆಮೇಲೆ ಭಾಗ್ಯಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ 4. ಶಂಖನಾಥ, ಶಂಖನಾದ 5. ಪಂಚಜನ್ಯ ಶಂಖನಾದ 5 ಆಯ್ತು. ಅರ್ಜುನ ಕೃಷ್ಣ ಕೂತಿರುವಂತಹದ್ದು. ರಥ, ರಥನ ಅಗ್ನಿದೇವರು ದೈವಿಕ ರಥ. ಅರ್ಜುನಿಗೆ ಕಾಣಿಕೆಯಾಗಿ ಕೊಟ್ಟಿದ್ದು. ಹೌದು, ಅವನ ಹತ್ರ, ಅರ್ಜುನನ ಹತ್ರ ಇರುವಂತಹ ಅಸ್ತ್ರ ಪಾಶುಪತಾಸ್ತ್ರ, ಗಾಂಡೀವ ಧನುಸ್ಸು, ಗಾಂಡೀವ ಧನಸ್ಸು. ಮತ್ತೆ ಅರ್ಜುನ ಕೃಷ್ಣರು ಸ್ಪೆಸಿಫಿಕ್ ಆಗಿ ಒಂದು ಗುಣ ಇರತ್ತೆ ಅವ್ರ ಹತ್ರ. ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು. ತ್ಯಕ್ತ ಜೀವಿತ, ತ್ಯಕ್ತ ಜೀವಿತ, ತ್ಯಜಿಸುವಿಕೆ ಅಂತ ಕರೀತಾರೆ ಅದನ್ನ, ತ್ಯಕ್ತ ಜೀವಿತ. ಮೋಕ್ಷದ ಏಕಾದಶಿ ಆಯ್ತು, ಭಾಗ್ಯಲಕ್ಷ್ಮಿ. ಋಷಿಕೇಶ ಅವನನ್ನೇ ಮರೆತು ಬಿಟ್ಟಿದ್ದೀರಿ 9ನೇ. ಅವನು ಸ್ವಂತ ಭಗವಂತ, ಇಂದ್ರಿಯಗಳ ಒಡೆಯ ಅಂತ ಕರೀತಾರೆ. ಓಕೆ, ಇವತ್ತಿಂದ ಎಲ್ರಿಗೂ ಒಂದು ಚಾಲೆಂಜ್. ನಾವೀಗ ಭಗವದ್ಗೀತೆಯ ಕ್ಲಾಸನ್ನ ಹೀಗೆ ಮಾಡ್ತಾ ಹೋಗುವಾಗ ಕೆಲವರು ಕೊನೆಯ ಹಂತದಲ್ಲಿ ನಾವು ಇದನ್ನ ವೆರಿಫೈ ಮಾಡೋಣ. ಕೃಷ್ಣನ ಎಲ್ಲಾ ರೀತಿಯ ಹೆಸರುಗಳು ಮತ್ತೆ ಆ ಹೆಸರಿನ ಅರ್ಥ, ಯಾಕೆ ಅವನಿಗೆ ಆ ಹೆಸರು ಬಂತು ಅಂತ. ಯಾರು ಜಾಸ್ತಿ ಹೆಸರನ್ನ ಪಟ್ಟಿ ಮಾಡ್ತೀರೋ ಅವರಿಗೆ ಒಂದು ಸ್ಪೆಷಲ್ ಆಗಿ ಏನಾದ್ರೂ ಒಂದು ಇದನ್ನ ಅವಕಾಶ ಮಾಡಿಕೊಡೋಣ, ಯಾವ್ದಾದ್ರು ಒಂದು ರೀತಿಯಾಗಿ ಭಗವಂತನ ಇನ್ನೂ ಹೆಚ್ಚಿನ ಸೇವೆ ಮಾಡುವುದಕ್ಕೆ. ಇಲ್ಲಿಂದ ಭಗವದ್ಗೀತೆ ಕ್ಲಾಸ್ ಎಂಡ್ ಆಗೋ ತನಕ ಭಗವಂತನ, ಕೃಷ್ಣನ ಹೆಸರುಗಳು ಮತ್ತು ಆ ಹೆಸರಿನ ಅರ್ಥಗಳು, ಯಾಕೆ ಅವನಿಗೆ ಆ ಹೆಸರು ಬಂದಿದೆ. ಉದಾಹರಣೆಗೆ ಇವತ್ತು ನಾವು ಋಷಿಕೇಶ ಅಂತ ಕರೆದ್ವಿ ಅವನನ್ನ. ಸೊ ಹಾಗೆಯೇ ಇನ್ಕ್ಲೂಡಿಂಗ್ ಕೃಷ್ಣ ಅಂದ್ರೆ ಏನು ಅನ್ನುವಂಥದ್ದು. ಅವನ ಹಲವಾರು ಹೆಸರುಗಳು ಬರ್ತಾ ಹೋಗುತ್ತೆ, ನೀವು ಅದನ್ನ ಪಟ್ಟಿ ಮಾಡ್ಕೋಬಹುದು. ಅದಕ್ಕೆ ಯಾಕೆ ಆ ಹೆಸರು ಬಂದಿದೆ ಅನ್ನೋದನ್ನು ನೀವು ಗೂಗಲ್ ಮಾಡ್ಬೋದು, ಅಥವಾ ಭಗವದ್ಗೀತೆಯಲ್ಲಿ ನಾನೀಗ ಹೇಳ್ತಾ ಇರುವಾಗಲೂ ಕೇಳಿಸ್ಕೋಬಹುದು. ಆ ರೀತಿಯಾಗಿ ಭಗವಂತನ ಕುರಿತಾಗಿ ಭಗವಂತನ ಹೆಸರನ್ನ, ಈ ಬರುವಂತಹ ಹೆಸರನ್ನ ಪಟ್ಟಿ ಮಾಡ್ಕೊಳ್ಳಿ. ಯಾರು ಜಾಸ್ತಿ ಹೆಸರನ್ನ ಹೇಳ್ತಾರೋ ಭಗವದ್ಗೀತೆಯಲ್ಲಿ ಬಂದಿರುವುದು
ಅವರಿಗೆ ಇನ್ನೊಂದು ರೀತಿಯಾಗಿ ಭಗವಂತನ ಸೇವೆ ಮಾಡುವಂತ ಇನ್ನೊಂದು ಯಾವ್ದಾದ್ರು ಅವಕಾಶವನ್ನ ಕಲ್ಪಿಸೋಣ. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಇವತ್ತಿನ ಅಧ್ಯಾಯಕ್ಕೆ ನಾವು ಎಂಟ್ರಿ ಮಾಡೋಣ. ಇವತ್ತಿನ ಅಧ್ಯಾಯ ತುಂಬಾ ಮುಖ್ಯವಾದದ್ದು. ಯಾಕೆ ಅಂದ್ರೆ ಇವತ್ತು ಭಗವಂತ ಈ ಅರ್ಜುನನ 5 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ. ಅಷ್ಟೇ ಅಲ್ಲ, ಭಗವಂತ ಬರ್ತಾ ಇದ್ದಾನೆ. ಭಗವಂತ ಭಗವದ್ಗೀತೆಯಲ್ಲಿ ಮೊದಲನೇ ಸಲ ಮಾತಾಡ್ತಾ ಇದ್ದಾನೆ. ಸೊ ಭಗವಂತ ಮೊದಲನೇ ಸಲ ಮಾತಾಡ್ತಾ ಇದ್ದಾನೆ. ಅವನನ್ನ ನಾವು ಭಗವಂತ ಅಂತ ಕರೀತೇವೆ. ಯಾಕೆ ಅವನನ್ನ ನಾವು ಭಗವಂತ ಅಂತ ಕರೀತೇವೆ? ನಮ್ಮ ಶಾಸ್ತ್ರಗಳು ಏನು ಹೇಳತ್ತೆ ಅದ್ರ ಬಗ್ಗೆ ನಾವಿವತ್ತು ಅದನ್ನ ನೋಡೋಣ. ಸೊ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡೋದಿದ್ರೆ ಇವತ್ತಿನ ಅಧ್ಯಾಯದಲ್ಲಿ ಸಹಾನುಭೂತಿಯ ಬಗ್ಗೆ ಉತ್ತರವನ್ನ ಕೊಡ್ತಾನೆ ಆ ಭಗವಂತ ಅರ್ಜುನನಿಗೆ. ಈಗ ಯಾರನ್ನಾದ್ರೂ ನೀನು ಕೊಲ್ತೀಯ ಅಂದ್ರೆ ಈ ಸಾವು ಅನ್ನುವಂತಹದ್ದು ನಿಜವಾದ ಸಾವಲ್ಲ ಅವನು ಹೇಳುವಂತಹದ್ದು. ಯಾಕೆಂದ್ರೆ ಅವರು ಬರೀ ದೇಹವನ್ನ ಮಾತ್ರ ತ್ಯಜಿಸ್ತಾ ಇದ್ದಾರೆ, ಅವರು ಇನ್ನೂ ಬದುಕ್ತಾರೆ ಮುಂದೆ. ಆದ್ರಿಂದ ಅವನು ಇಲ್ಲಿ ನಾವು ದೇಹ ಅಲ್ಲ, ಹಾಗಿದ್ರೆ ನಾವು ಯಾರು? ನಾವು ದೇಹವಲ್ಲ. ಈಗ ನಾನು ಈ ಶರೀರದಲ್ಲಿ ಇದ್ದೇನೆ, ಅದು ನಾನು ಈ ಶರೀರವಲ್ಲ, ನಾನು ಯಾರು ಹಾಗಿದ್ರೆ ಅನ್ನೋದನ್ನ ನಾವು ನೋಡೋಣ. ಸಂತೋಷವಿಲ್ಲ ಅನ್ನುವಂಥದ್ದಕ್ಕೆ ಅವನು ಹೇಳ್ತಾನೆ, ಪ್ರತಿಯೊಬ್ಬರು ಅವರವರ ಕರ್ತವ್ಯವನ್ನ ಮಾಡ್ಬೇಕಾಗತ್ತೆ. ಆದ್ರಿಂದ ಕರ್ತವ್ಯದಲ್ಲಿ ನಾವು ನಮ್ಮ ಕರ್ತವ್ಯವನ್ನ ಮಾಡಬೇಕು. ಅದರಿಂದ ಇಲ್ಲಿ ಅರ್ಜುನನ ಕರ್ತವ್ಯ ಕ್ಷತ್ರಿಯನಾಗಿ ಯುದ್ಧವನ್ನ ಮಾಡಬೇಕಾದದ್ದು ಅವನ ಕರ್ತವ್ಯ. ಅದು ಅವನು ಸಂತೋಷಕ್ಕಾಗಿ ಮಾಡ್ತಾ ಇಲ್ಲ ಅದನ್ನ. ಅವನಿಗೆ ಎರಡೇ ಒಂದು, ಅಲ್ಲಿ ಯಾರು ಯುದ್ಧದಲ್ಲಿ ಮಡಿತಾರೋ ಅವರಿಗೆ ಸ್ವರ್ಗ ಸಿಗತ್ತೆ, ವೀರ ಸ್ವರ್ಗ. ಇಲ್ಲ ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರು ರಾಜ್ಯವನ್ನ ಅನುಭವಿಸ್ತಾರೆ. ಎರಡರಲ್ಲಿ ಒಂದು. ಆದ್ರಿಂದ ಅವನು ಹೇಳ್ತಾನೆ, ನೀನು ಯುದ್ಧ ಮಾಡು. ಪಾಪ ಚಟುವಟಿಕೆಗಳ ಭಯದ ಬಗ್ಗೆ, ಪಾಪ ಅಂಟ್ಕೊಂಡ್ಬಿಡತ್ತೆ ನನಗೆ ಅನ್ನುವಂತಹದ್ರ ಬಗ್ಗೆ ಹೇಳ್ತಾನೆ. ತುಂಬಾ ಮುಖ್ಯವಾದದ್ದು ಇದು. ನಾವು ಇದನ್ನ ಭಗವದ್ಗೀತೆ ಉದ್ದಕ್ಕೂ ನೋಡ್ಲಿದ್ದೇವೆ. ಏನು? ಭಕ್ತಿಯಲ್ಲಿ ಮಾಡಿದ ಯಾವುದೇ ಕೆಲಸಕ್ಕೆ ಪ್ರತಿಕ್ರಿಯೆ ಇಲ್ಲ. ಭಕ್ತಿಯಲ್ಲಿ, ಭಗವಂತನ ಭಕ್ತಿಯಲ್ಲಿ ಮಾಡಿದ ಯಾವುದೇ ಕೆಲಸಕ್ಕೆ ನಮಗೆ ಪ್ರತಿಕ್ರಿಯೆ ಇಲ್ಲ. ಅದು ಪಾಪನೇ ಇರಲಿ, ಪುಣ್ಯನೇ ಇರಲಿ. ನಾವು ಭಕ್ತಿಯಿಂದ ಮಾಡಬೇಕು. ಅದನ್ನ ಹೇಗೆ ಮಾಡುವುದು? ನಾವು ಈ ಕರ್ಮಯೋಗದಲ್ಲಿ ಅದನ್ನ ನೋಡ್ಲಿಕ್ಕಿದ್ದೇವೆ. ಈಗ ಬರುವಂತಹ ಕರ್ಮಯೋಗ ಈ ಮುಂದಿನ ಈ 6 ಅಧ್ಯಾಯಗಳು, ಮೊದಲ 6 ಅಧ್ಯಾಯಗಳು, ಆಮೇಲೆ ಮಧ್ಯದ 6 ಅಧ್ಯಾಯಗಳು ಭಕ್ತಿ ಯೋಗ, ಕೊನೆಯ 6 ಅಧ್ಯಾಯಗಳು ಜ್ಞಾನ ಯೋಗ. ಸೊ ಅಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಸೊ ಕುಟುಂಬ ಸಂಪ್ರದಾಯದ ನಾಶ, ವರ್ಣಶಂಕರ ಅಂತ ಕರೀತಾರೆ ಇಲ್ಲಿ. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ ನಿಮಗೆ. ಅಂದ್ರೆ ಕುಟುಂಬದಲ್ಲಿ ಹಿರಿತಲೆಗಳ ಸತ್ರೆ ಹಿರಿಯರೆಲ್ಲ ಧರ್ಮಿಗಳಾಗ್ತಾರೆ, ಹೆಂಗಸರೆಲ್ಲ ವಿಧೇಯರಾಗ್ತಾರೆ. ಆ ಕುಟುಂಬ ಅನ್ನುವಂತಹದ್ದು ಧಾರ್ಮಿಕವಾಗಿ ಇರುವುದಿಲ್ಲ, ಅಧರ್ಮ ತಾಂಡವವಾಡುತ್ತೆ ಅಲ್ಲಿ ಅನ್ನುವಂತಹ ಒಂದು ಕಾರಣ ಇರುತ್ತೆ ಅರ್ಜುನನ್. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ವರ್ಣಶಂಕರವನ್ನ ತಡೆದು ನಾವು ಆದರ್ಶಪ್ರಾಯರಾಗಬೇಕು. ಅಲ್ಲಿ ಅವನು ಹೇಳ್ತಾನೆ, ಹೇಗೆ ಭಕ್ತಿಯನ್ನ ಮಾಡುವುದರಿಂದ ನಾವು ಇದನ್ನ ತಡೆಯಬಹುದು ಅನ್ನೋದನ್ನ ಅವನು ಸಹಿತ ಹೇಳ್ತಾನೆ. ಮತ್ತೆ ನಿರ್ಣಯ, ಯಾವಾಗ ನಾವು ಭಕ್ತಿಯಲ್ಲಿ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ನಮಗೆ ಈ ದ್ವಂದ್ವತೆ ಅನ್ನೋದು ಬರುವುದಿಲ್ಲ. ದೃಢವಾದ ನಿರ್ಣಯವನ್ನು ನಾವು ತೆಗೆದುಕೊಳ್ಳಬಹುದು. ಹರೇ ಕೃಷ್ಣ. ನಾವು ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವೀಗ ನೋಡೋಣ. ಈಗ ಆ ಸಂಜಯ ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಹೀಗಾಗಿ ಅರ್ಜುನ ಕೈ ಕೊಟ್ಕೊಂಡು ಭಗವಂತನಿಗೆ ಶರಣಾಗತನಾಗಿ ಒಂಥರ ಮಂಕಾಗಿ ಅವನು ರಥದಲ್ಲಿ ಕುಳಿತುಕೊಂಡಿದ್ದಾನೆ ಅಂತ. ಅದಾದ್ಮೇಲೆ 2ನೇ ಶ್ಲೋಕದಲ್ಲಿ ಭಗವಂತನ ಎಂಟ್ರಿ ಆಗತ್ತೆ. ಹರೇ ಕೃಷ್ಣ. ಮತ್ತೊಮ್ಮೆ ಶ್ರೀ ರಾಧಾ ಗೋವಿಂದ, ಶೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದಾಸರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನ ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಪಕೀರ್ತಿಕರಮರ್ಜುನ. ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಭಗವಂತ ಶ್ರೀಕೃಷ್ಣನಿಗೆ ಜಯವಾಗಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನ ವಾಚ, ಧೃತರಾಷ್ಟ್ರ ವಾಚ, ಸಂಜಯ ವಾಚ.
ಆತರ ಅಲ್ಲ ಇರತ್ತೆ. ಆದ್ರೆ ಭಗವಂತನಿಗೆ ಕೃಷ್ಣ ವಾಚ ಅಥವಾ ಅವನ ಹೆಸರು ಹೆಚ್ಚು ಎಲ್ಲೂ ಹೇಳುವುದಿಲ್ಲ. ಅವನು ಭಗವಂತ. ಯಾರು ಭಗವಂತ ಅನ್ನೋದನ್ನ ನಾವು ನೋಡೋಣ. ಅದಕ್ಕೂ ಮೊದಲು ಈ ಪರ್ಟಿಕ್ಯುಲರ್ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಕೇಳ್ತಾ ಇದ್ದಾನೆ, ಕುತಸ್ತ್ವ ಕಶ್ಮಲ ಮಿದಂ, ಈ ಒಂದು ಕಶ್ಮಲ ನಿನಗೆ ಎಲ್ಲಿಂದ ಬಂತು? ಈಗ ಅವನು ಪ್ರತಿಯೊಂದು ಅವನು ಮಾಡ್ತಾ ಇರುವಂತಹದ್ದು ಅವನಿಗೆ ಭೂಷಣವಲ್ಲ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಎಲ್ಲಿಂದ ಬಂತು ಹಾಗಿದ್ರೆ ನಿನಗಿದು? ಅನಾರ್ಯವಾದದ್ದು ಅಂತ ಹೇಳ್ತಾ ಇದ್ದಾನೆ. ಆರ್ಯರು ಅಂದ್ರೆ ಯಾರು? ಧಾರ್ಮಿಕವಾಗಿ ಹೇಗೆ ವಿಧಿವತ್ತಾಗಿ ಬದುಕೊಂಡು ಹೋಗುವಂತದನ್ನ ತಿಳ್ಕೊಂಡಿರುವಂತವ್ರು. ಆದ್ರಿಂದ ಅವನು ಇಲ್ಲಿ ಹೇಳ್ತಾನೆ, ನಿನಗೆ ಇದು ಅನಾರ್ಯವಾದದ್ದು, ಇದು ನಿನ್ನನ್ನ ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ. ಇಂತಹ ಒಂದು ಅಟಿಟ್ಯೂಡ್ ಏನಿದೆ ನೀನು ತೋರಿಸ್ತಾ ಇದೆಯಾ ಇವಾಗ, ಅದು ಯಾವುದೇ ಕಾರಣಗಳನ್ನು ನೀನು ನಮಗೆ ಹೇಳ್ತಾ ಇದೆಯಾ, ಆ ಕಾರಣ ಯಾವುದು ನಿನ್ನನ್ನ ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ನಿನಗೆ ಅಪಕೀರ್ತಿಯನ್ನ ಕೊಂಡೊಯ್ಯುತ್ತೆ. ಈಗ ನೀನು ರಣಹೇಡಿಯಾಗಿ ಓಡೋದ್ರೆ ಏನ್ ಹೇಳ್ತಾರೆ? ನೀನು ರಣಹೇಡಿ ಅಂದ್ರೆ ಯುದ್ಧ ಭೂಮಿಯಿಂದ ಕಾಲ್ ಕಿತ್ತವನು ಅಂತ ನಿನಗೆ ಮೂದಲಿಸ್ತಾರೆ. ಅದರಿಂದ ನಿನಗಿದು ಎಲ್ಲಿಂದ ಬಂತು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ತಾ ಇದ್ದೇವೆ. ಅವನು ಕೇಳ್ತಾ ಇದ್ದಾನೆ. ಸೊ ಈಗ ಭಗವಂತ ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಭಗವಂತ ಅಂದ್ರೆ ಯಾರು ಪೂರ್ತಿಯಾಗಿ ಸೌಂದರ್ಯವನ್ನು, ಈ 6 ಗುಣಗಳು ಯಾರಲ್ಲಿ ಇರುತ್ತೋ ಅದನ್ನ ಪರಾಶರ ಮುನಿಗಳು, ವೇದವ್ಯಾಸರ ತಂದೆ, ಅವರು ಹೇಳ್ತಾರೆ. ಏನು? ಸೌಂದರ್ಯ, ಜ್ಞಾನ, ಶಕ್ತಿ, ಐಶ್ವರ್ಯ, ಕೀರ್ತಿ, ತ್ಯಾಗ, ಈ 6 ಗುಣಗಳು ಯಾರಲ್ಲಿ ಇರ್ತಾವ, ಯಾರೊಬ್ಬನಲ್ಲಿ ಇರ್ತಾವೋ ಅಂಥವನೇ ಭಗವಂತ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅತಿಯಾದ ಸೌಂದರ್ಯ ಕೆಲವರಲ್ಲಿ ಇರಬಹುದು, ಜ್ಞಾನ ಇರಬಹುದು, ಆದ್ರೆ ಸೌಂದರ್ಯ ಇರಲ್ಲ, ಅಥವಾ ಶಕ್ತಿ ಇರಲ್ಲ, ಐಶ್ವರ್ಯ ಇರಲ್ಲ. ಆದ್ರೆ ಈ ಪೂರ್ತಿಯಾಗಿ 6 ಗುಣಗಳು ಯಾರಲ್ಲಿ ಇರ್ತಾವೋ ಅಂತಹವನ್ನ ನಾವು ಭಗವಂತ ಅಂತ ಕರಿತೇವೆ ಅಂತ ಪರಾಶರ ಮುನಿಗಳು, ವೇದವ್ಯಾಸರ ತಂದೆಯವರು ಹೇಳಿರುವಂತಹದ್ದು. ಮತ್ತೆ ಬ್ರಹ್ಮ ಸಂಹಿತೆಯಲ್ಲಿ ಅದರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಒಂದು ಶ್ರೀಮದ್ ಭಾಗವತಮಲ್ಲಿ ಒಂದು ಶ್ಲೋಕ ಬರುತ್ತೆ, ವದಂತಿ ತತ್ ತತ್ವವಿದ ತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ ಹೇಳ್ತಾರೆ. ಅಂದ್ರೆ ಪರಮ ಸತ್ಯವನ್ನ ಸಾಕ್ಷಾತ್ಕಾರ ಅಂದ್ರೆ ಭಗವಂತನನ್ನ ನಾವು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನೋದಕ್ಕೆ ಉದಾಹರಣೆಗೆ, ನೀವು ಕೆಲವರು ಯೂತ್ ಬ್ಯಾಚ್ಗೆ ರಿಜಿಸ್ಟ್ರೇಷನ್ ಮಾಡಿದವರು ಇದ್ದೀರಿ. ಯೂತ್ ಬ್ಯಾಚ್ಗೆ ರಿಜಿಸ್ಟ್ರೇಷನ್ ಮಾಡಿದವರು ಹ್ಯಾಂಡ್ ರೈಸ್ ಮಾಡಬಹುದು. ಜಸ್ಟ್ ಇನ್ ಕೇಸ್ ನಾನು ಕೆಲವೊಂದು ರಿಲೆವೆನ್ಸ್ ಅಲ್ಲಿನೂ ನಿಮಗೆ ತರಬಹುದು. ಓಕೆ. ಸೊ ಇಲ್ಲಿ ಉದಾಹರಣೆಗೆ ಸೂರ್ಯನನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಂಡಾಗ, ಹೇಗೆ ನಾವು ಸೂರ್ಯನನ್ನ ಅಭ್ಯಾಸ ಮಾಡಬೇಕಂದ್ರೆ, ಕೆಲವರು ಸೂರ್ಯನ ಬೆಳಕಿನ ಕುರಿತಾಗಿ ಅಭ್ಯಾಸವನ್ನ ಮಾಡ್ತಾರೆ, ಅವರು ಸಹಿತ ಸೂರ್ಯನ ಕುರಿತಾಗಿ ಅಭ್ಯಾಸ ಮಾಡ್ತಾ ಇರುವಂತವರು. ಆದ್ರೆ ಇನ್ನು ಕೆಲವರು ಸೂರ್ಯನ ಮೇಲ್ಮೈ ಕುರಿತಾಗಿ ಅಭ್ಯಾಸ ಮಾಡ್ತಾ ಇರ್ತಾರೆ. ಆದ್ರೆ ಇನ್ನು ಕೆಲವರು ಅವರೂ ಸಹಿತ ಅಂದ್ರೆ ಮೇಲ್ಮೈ ಕುರಿತಾಗಿ ಅಭ್ಯಾಸ ಮಾಡುವವರು ಸಹಿತ ಸೂರ್ಯನ ಕುರಿತಾಗಿ ಅಭ್ಯಾಸ ಮಾಡುವಂತವರು. ಅದೇ ರೀತಿಯಾಗಿ ಇನ್ನು ಕೆಲವರು ಸೂರ್ಯನ ಒಳಗಡೆ, ಗ್ರಹದ ಒಳಗಡೆ ಹೋಗಿ ಸೂರ್ಯನ ಕುರಿತಾಗಿ ತಿಳ್ಕೊಳ್ಳುವಂತಹದ್ದು, ಅಂಥವರು ಸಹಿತ ಸೂರ್ಯನ ಕುರಿತಾಗಿ ಅಭ್ಯಾಸ ಮಾಡುವಂಥದ್ದು. ಆದ್ರಿಂದ ಇಲ್ಲಿ ಸೂರ್ಯನನ್ನ ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಪೂರ್ತಿಯಾಗಿ ಏನ್ ಮಾಡಬೇಕು? ಬರೀ ಸೂರ್ಯನ ಬೆಳಕನ್ನು ಸ್ಟಡಿ ಮಾಡಿದರೆ ಸಾಕಾಗಲ್ಲ, ಅಥವಾ ಸೂರ್ಯನ ಮೇಲ್ಮೈಯನ್ನು ಸ್ಟಡಿ ಮಾಡಿದರೆ ಸಾಕಾಗಲ್ಲ. ಸೂರ್ಯನನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವರು ಸೂರ್ಯನ ಒಳಗಡೆ ಎಂಟ್ರಿ ಮಾಡಿ ನೋಡ್ಬೇಕು ಪೂರ್ತಿಯಾಗಿ. ಆಗ ಅವನಿಗೆ ಸೂರ್ಯ ಯಾರು ಅನ್ನೋದು ಅರ್ಥ ಆಗುತ್ತೆ. ಸೊ ಭಗವಂತನ ಸಾಕ್ಷಾತ್ಕಾರದಲ್ಲಿಯೂ ಸಹಿತ 3 ರೀತಿಯಾಗಿ ಇದೆ. ಭಗವಂತನನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೆ, ಒಂದು ಭಗವಂತನ ನಿರಾಕಾರ ರೂಪ, ಅದನ್ನ ನಾವಿಲ್ಲಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ 3 ವಿಧದಲ್ಲಿ ಹೇಳಿದ್ದಾರೆ. ಒಂದು ಬ್ರಹ್ಮನ್ ಹಂತ, ಭಗವಂತನ ಅರ್ಥ ಮಾಡಿಕೊಳ್ಳುವುದು ಭಗವಂತನ ನಿರಾಕಾರ ರೂಪ ಒಂದು. ಇನ್ನೊಂದು ಭಗವಂತನ ಪರಮಾತ್ಮ ಸ್ವರೂಪ, ಅವನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳಿಕ್ಕಿದ್ದೇವೆ. ಅದೇ ರೀತಿಯಾಗಿ ಒಂದು ಬ್ರಹ್ಮನ್ ನಿರಾಕಾರ ರೂಪ, ಪರಮಾತ್ಮನ ಸ್ವರೂಪ 4 ಚತುರ್ಭುಜ ರೂಪಿಯಾಗಿ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇರ್ತಾನೆ ಅವನು ಭಗವಂತ. ಆಮೇಲೆ ನಿಜವಾದ ಭಗವಂತ 2 ಕೈಗಳ ರೂಪ ಒಂದು, ಅವನು ತನ್ನ ನಿಜವಾದ ಆಧ್ಯಾತ್ಮಿಕ ಲೋಕದಲ್ಲಿ ಅವನದೇ ಆದ ಒಂದು ಗೋಲೋಕ ವೃಂದಾವನ ಅಂತ ಇದೆ, ಅಲ್ಲಿ ಅವನು ಇರ್ತಾನೆ. ಆದ್ರಿಂದ ಭಗವಂತನ ನಾವು ಸಾಕ್ಷಾತ್ಕಾರಿಸಿಕೊಳ್ಬೇಕಂದ್ರೆ ಬರೀ ಭಗವಂತನ ನಿರಾಕಾರ ರೂಪದ ಬಗ್ಗೆ ಅರ್ಥ ಮಾಡಿಕೊಂಡಿದ್ರೆ ಸಾಕಾಗಲ್ಲ, ಅಥವಾ ಅವನ ಪರಮಾತ್ಮನಾಗಿ ಅವನನ್ನು ಅರ್ಥ ಮಾಡಿಕೊಂಡ್ರು ಸಾಕಾಗಲ್ಲ. ನಿಜವಾಗಿ ಭಗವಂತನ
ಕುರಿತಾಗಿ ನಾವು ಹೇಗೆ ಅವನನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವುದು ಅನ್ನುವಂತಹದ್ದು. ಹಾಗೆಯೇ ಭಗವದ್ಗೀತೆಯ ಇದರಲ್ಲಿ ಶ್ರೀಮದ್ ಭಾಗವತಮಲ್ಲಿ ಇದರಲ್ಲಿ ಬ್ರಹ್ಮ ಸಂಹಿತೆ ಅನ್ನುವಂಥದ್ದು, ಬ್ರಹ್ಮ ಗೊತ್ತಿದೆ ನಿಮ್ಗೆ. 1000 ವರ್ಷ ಭಗವಂತನಿಗೆ ಕೃಷ್ಣನ ಕುರಿತಾಗಿ ತಪಸ್ಸನ್ನ ಮಾಡಿ ಆಮೇಲೆ ಅವನು ಸೃಷ್ಟಿಯನ್ನ ಮಾಡಿದ. ಆ ಸೃಷ್ಟಿಗೆ ಜೀವ ಕೊಟ್ಟವನು ವಿಷ್ಣು. ಅವನ ಬಗ್ಗೆ ಇಲ್ಲಿ ಹೇಳ್ತಾರೆ ಅಂದ್ರೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ. ಬ್ರಹ್ಮ ಸಂಹಿತೆ 5ನೇ ಶ್ಲೋಕದ 5ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಲ್ಲಿ ಅಂದ್ರೆ, ಭಗವಂತನ ಗುಣಗಳನ್ನ ಹೊಂದಿರೋರು ಬಹಳಷ್ಟು ಜನ ಇದ್ದಾರೆ, ಆದ್ರೆ ಕೃಷ್ಣನೇ ಸರ್ವಶ್ರೇಷ್ಠ ಅನ್ನೋದನ್ನ ಇಲ್ಲಿ ನಾವು ಇದರಿಂದ ಅರ್ಥ ಮಾಡಿಕೊಳ್ಳುವುದು. ಈಶ್ವರ ಪರಮಃ ಕೃಷ್ಣ ಅಲ್ವಾ, ಅವನು ಪರಮ ಪುರುಷ, ಅವನು ಶರೀರ ನಿತ್ಯವಾದದ್ದು, ಹಾಗೂ ಜ್ಞಾನ ಮತ್ತು ಆನಂದದಿಂದ ಅಂದ್ರೆ ಅನಾದಿರಾದಿರ್ ಗೋವಿಂದ. ಈಗ ಅನಾದಿರ್ ಆದಿ, ಅವನು ಆದಿ ಪುರುಷನು ಅವನೇ, ಅನಾದಿ ಆದಿಯೇ ಇಲ್ಲದೆ ಇದ್ದವನು ಅವನೇ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಮತ್ತೆ ಸರ್ವ ಕಾರಣ ಕಾರಣಂ, ಎಲ್ಲಾ ಕಾರಣಗಳಿಗೂ ಅವನು ಕಾರಣನು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಅದರಿಂದ ಅನಾದಿ ಪ್ರಭು ಗೋವಿಂದ ಮತ್ತೆ ಎಲ್ಲ ಕಾರಣಗಳ ಕಾರಣ. ಈ ಗೋವಿಂದ ಅಂದ್ರೆ ಏನು, ಯಾರಿಗಾದ್ರೂ ಗೊತ್ತಿದ್ಯಾ? ಗೋವಿಂದ ಅಂತ ಯಾಕೆ ಅವನನ್ನು ನಾವು ಕರೀತೇವೆ? ಹರೇ ಕೃಷ್ಣ. ಗೋವಿಂದ ಅಂದ್ರೆ ಸಂತೋಷವನ್ನ ಉಂಟು ಮಾಡುವವನು ಅನ್ನುವಂತ ಒಂದು ಅರ್ಥವನ್ನ ಕೊಡುತ್ತೆ. ಗೋವಿಂದ, ಅದರಿಂದ ಅನಾದಿರಾದಿರ್ ಗೋವಿಂದ, ಅವನು ಅತ್ಯಂತ ಆದಿ ಪುರುಷನು, ಮತ್ತೆ ಆದಿಯೇ ಇಲ್ಲದೆ ಇರುವವನು. ಅವನು ಆದಿ ಅಂತ್ಯ. ನಾವು ವಿಶ್ವರೂಪ ದರ್ಶನದಲ್ಲಿ ಹೋದಾಗ ಅಂತ ತಿಳ್ಕೊಳ್ಳಿಕ್ಕಿದೆ, ಅವನು ಹೇಗೆ ಇಡೀ ವಿಶ್ವವನ್ನ ಬ್ರಹ್ಮಾಂಡವನ್ನ ವ್ಯಾಪಿಸಿಕೊಂಡಿದ್ದಾನೆ ಅನ್ನುವಂಥದ್ದು. ಅವನು ಆದಿ ಅಂತ್ಯ ಮಧ್ಯವೇ ಇಲ್ಲದೆ ಇರುವಂಥವನು ಅನ್ನುವಂಥನ್ನು ಸೂಚಿಸುತ್ತೆ. ಆದ್ರೆ ಎಲ್ಲಕ್ಕಿಂತ ಪುರಾತನನು ಅವನು, ಅವನಿಗಿಂತ ಆದಿಯಾಗಿ ಬೇರೆ ಯಾರೂ ಇಲ್ಲ ಅನ್ನುವಂಥದ್ದನ್ನ ನಾವು ಮುಂದೆ ಕೃಷ್ಣನೇ ಆದಿ ಪುರುಷ ಅನ್ನುವುದಕ್ಕೆ ಶ್ರೀಮದ್ ಭಾಗವತಮಲ್ಲಿ ಒಂದು ಶ್ಲೋಕ ಬರುತ್ತೆ. ಏತೇಚಾಂ ಸಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾದಿರ್ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಇಲ್ಲಿ ನೋಡಿ, ಏತೇಚಾಂ ಸಕಲಾಂ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣನೇ ಸ್ವಂತ ಭಗವಾನ್ ಸ್ವಯಂ ಅನ್ನೋದನ್ನ ಈ ಶ್ರೀಮದ್ ಭಾಗವತಮಲ್ಲಿ 1ನೇ ಅಧ್ಯಾಯದ 1ನೇ ಕಾಂಡದ 3ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಬರುತ್ತೆ. ಏನ್ ಹೇಳ್ತಾರೆ ಇಲ್ಲಿ? ದೇವೋತ್ತಮ ಪರಮ ಪ್ರಭುವಿನ ಸ್ವಾಂಶ ವಿಸ್ತರಣೆಗಳು ಅವನು ಹಲವಾರಿದೆ, ಆದರೆ ಕೃಷ್ಣನು ಸ್ವಯಂ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ಈ ಶ್ಲೋಕದಿಂದ ನಾವು ಅರ್ಥ ಮಾಡಿಕೊಳ್ಳೋದು. ಇಂದ್ರಾದಿರ್ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗ ಯುಗ. ಹೀಗೆ ಯುಗ ಯುಗದಲ್ಲಿಯೂ ಹೀಗೆ ಎಲ್ಲಾ ಲೋಕಗಳಿಗೂ ಆ ಕೃಷ್ಣನೇ ಭಗವಾನ್ ಸ್ವಯಂ ಅನ್ನೋದನ್ನ, ಕೃಷ್ಣನು ಮೂಲ ದೇವೋತ್ತಮ ಪರಮ ಪುರುಷ, ಅವನೇ ಪರಮ ಸತ್ಯ ಪರಮಾತ್ಮ, ಮತ್ತು ಬ್ರಹ್ಮನ್ ಮೂಲವೂ ಅವನೇ. ಅಂದ್ರೆ ಬ್ರಹ್ಮನ ಮೂಲವೂ ಅವನೇ, ಬ್ರಹ್ಮನೇ ಅವನ ನಾಭಿಯಿಂದ ಬಂದಿರುವಂತವನು. ಅಂದ್ರೆ ವಿಷ್ಣುವಿನ ನಾಭಿಯಿಂದ ಬಂದರೂ ಸಹಿತ ವಿಷ್ಣು ಕೃಷ್ಣ ಬೇರೆ ಎಲ್ಲ ಅವನ ವಿಸ್ತರಣೆಗಳು. ಕೃಷ್ಣನ ವಿಸ್ತರಣೆಗಳು ವಿಷ್ಣುವಿನಲ್ಲಿಯೂ 3 ತತ್ವಗಳಿವೆ. ಮಹತ್ತತ್ವ ಅಂದ್ರೆ ಕ್ಷೀರೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಅಂತ 3 ವಿಧಗಳಿದ್ದಾವೆ. ಸೊ ಅದ್ರ ಬಗ್ಗೆ ನೋಡೋಣ ಹಾಗೆ ಮುಂದೆ. ಅದರಿಂದ ಇಲ್ಲಿ ಮುಖ್ಯವಾಗಿ ಅವನು ಅರ್ಜುನಿಗೆ ಕೇಳ್ತಾ ಇದ್ದಾನೆ, ಕುತಸ್ತ್ವ ಕಶ್ಮಲಮಿದಂ. ಅಂತಹ ಭಗವಂತ ಕೃಷ್ಣ ದೇವಕಿ ನಂದನ ಅವನು ಇಲ್ಲಿ 5000 ವರ್ಷಗಳ ಹಿಂದೆ ಸ್ವಯಂ ಅವತಾರದಲ್ಲಿ ಭೂಮಿಗೆ ಬಂದವನು. ಈಗ ಕೆಲವೊಂದು ಅವನ ಅವತಾರಗಳಾದ್ರೂ ಇಲ್ಲಿ ಕೃಷ್ಣ ಅವತಾರ ಒಂದು ಸ್ಪೆಷಲ್ ಆಗಿ ಅವನು ತನ್ನ ಮೂಲ ರೂಪದಲ್ಲಿ ಬಂದಿರುವಂತವನು ಭೂಮಿಯ ಮೇಲೆ. ಸೊ ಅಂತಹ ಭಗವಂತ ಹೇಗಿರ್ತಾನೆ ಅಂದ್ರೆ, ಈ 6 ಗುಣಗಳನ್ನು ತನ್ನಲ್ಲಿಯೇ ಇಟ್ಕೊಂಡಿರುವಂತವನು, ಎಲ್ಲವೂ ಅವನಲ್ಲಿದೆ. ಅಂತಹ ಭಗವಂತ ಅರ್ಜುನ್ ಹತ್ರ ಕೇಳ್ತಾನೆ, ನಿನಗೆ ಎಲ್ಲಿಂದ ಬಂತಪ್ಪ ಈ ರೀತಿಯಾದಂತಹ ಕಶ್ಮಲ, ಅನಾರ್ಯವಾದದ್ದು ಅನ್ನೋದನ್ನ ಹೇಳ್ತಾನೆ. ಈಗ ನಾವು ಅವನ ಒಂದೊಂದೇ ಕಾರಣಗಳಿಗೆ ಉತ್ತರಗಳನ್ನ ಹುಡುಕ್ತಾ ಹೋಗೋಣ. ಈಗ ಅರ್ಜುನ ಹೇಳ್ತಾ ಇದ್ದಾನೆ ಇಲ್ಲಿ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಾ
ಶ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಕ್ಲಿಯರ್. ಭಗವಂತನ ಹತ್ರ ನಮಗೆ ಮಾರ್ಗದರ್ಶನ ಬೇಕಂದ್ರೆ ನಾವು ಅವನಿಗೆ ಶರಣಾಗತರಾಗಬೇಕು. ನಾವು ಶರಣಾಗತರಾದಾಗ ಅವನು ನಮಗೆ ಖಂಡಿತವಾಗಿಯೂ ಮಾರ್ಗದರ್ಶನ ಮಾಡ್ತಾನೆ. ಅವನಿಗೆ ಶರಣಾಗತರಾದಂತಹ ಎಂತಹ ಅವ್ರು ಹೇಳ್ತಾನೆ, ಮುಂದೆ ನಾವು ಅರ್ಥ ಮಾಡ್ಕೊಳ್ತೀವಿ ಭಗವದ್ಗೀತೆಯಲ್ಲಿ. ಹಾಗೆ ಮುಂದೆ ಹೋಗ್ತಾ ಹೋದಾಗ ಹೇಳ್ತಾನೆ, ಯಾರು ಅವನಿಗೆ ಶರಣಾಗತರಾಗಿರ್ತಾರೋ ಅಂಥವರನ್ನ ಈ ಅವನ ಯಾವುದು ಈ ಆಧ್ಯಾತ್ಮಿಕ ಜಗತ್ತೇ ಅವರನ್ನ ರಕ್ಷಣೆ ಮಾಡತ್ತೆ ಅನ್ನೋದನ್ನು ಸಹಿತ ಅವನು ನಮಗೆ ಅಶ್ಯೂರೆನ್ಸ್ ಕೊಡ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಸೊ ಆದ್ರಿಂದ ಇಲ್ಲಿ ಅರ್ಜುನ ಅವನಿಗೆ ಹೇಳ್ತಾ ಇದ್ದಾನೆ, ನಾನೀಗ ಈ ಗೊಂದಲದಲ್ಲಿದ್ದೇನೆ, ನನಗೆ ಯಾವುದೂ ಅರ್ಥ ಆಗ್ತಾ ಇಲ್ಲ, ಯಾವ ನಿರ್ಣಯವನ್ನು ನನಗೆ ತೆಗೆದುಕೊಳ್ಳಲಾಗ್ತಾ ಇಲ್ಲ. ಈ ಕಾರ್ಪಣ್ಯದಿಂದ ನಾನು ಬಳಲಿದ್ದೇನೆ, ನನಗೆ ಚಿತ್ತ ಸ್ವಾಸ್ಥ್ಯ ಇಲ್ಲ, ಅದು ಹೋಗಿದೆ. ಈಗ ನಾನೇನ್ ಮಾಡ್ಬೇಕು ನೀನೇ ನನಗೆ ಹೇಳು, ನೀನು ನನಗೆ ಮಾರ್ಗದರ್ಶನ ಮಾಡು, ನನಗೆ ಯಾವ್ದು ಒಳ್ಳೇದು ಅನ್ನೋದನ್ನ ನೀನೇ ಹೇಳಬೇಕು. ನಾನೀಗ ನಿನಗೆ ಶರಣಾಗತನಾಗಿದ್ದೇನೆ ಅನ್ನೋದನ್ನ ಅವನು ಪೂರ್ತಿಯಾಗಿ ಭಗವಂತನಿಗೆ ಶರಣಾಗತನಾದ, ಏನ್ ಹೇಳ್ತಾ ಇದ್ದಾನೆ, ನಾನೀಗ ನಿನಗೆ ಶರಣಾಗತನಾದ ಆತ್ಮ. ನೆನ್ಪಿಟ್ಕೊಳ್ಳಿ, ಈ ಆತ್ಮ ಅನ್ನುವುದಂತದ್ದೇ ತುಂಬಾ ಮುಖ್ಯವಾದದ್ದು. ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಇದು ಯಾವ ಸೈನ್ಸಿಗೂ ಅರ್ಥ ಆಗದೆ ಇರುವಂತಹ ಒಂದು ಸೈನ್ಸ್ ಇಲ್ಲಿರುವಂತಹದ್ದು. ಆದ್ರಿಂದ ಈಗ ಅದಕ್ಕೆ ಯೂತ್ಗೆ ಯಾರಿದ್ದೀರಿ ಅಂತ ನಾನು ಅದಕ್ಕೆ ಕೇಳಿದೆ ಅವಾಗ. ಯಾಕೆಂದ್ರೆ ಎಲ್ಲದಕ್ಕೂ ನಾವು ಈಗಿನ ಕಾಲದಲ್ಲಿ ಏನ್ ಮಾಡ್ತೇವೆ, ಸೈನ್ಸ್ 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 ಅಂತ ಹೇಳ್ತೇವೆ. ಆದ್ರೆ ಈ ವಿಜ್ಞಾನದಲ್ಲಿ ನಾವೇನು ಆಧುನಿಕವಾಗಿ ವಿಜ್ಞಾನ ಅಂತ ಹೇಳ್ತೇವೆ, ಆ ವಿಜ್ಞಾನದಲ್ಲಿ ಅರ್ಥವಾಗದೇ ಇರುವಂತ ಅಥವಾ ಅಲ್ಲಿ ಉತ್ತರ ಸಿಗದೇ ಇರುವಂತ ಹಲವಾರು ಸಂಗತಿಗಳಿದಾವೆ ಪ್ರಪಂಚದಲ್ಲಿ. ಅಲ್ಲೇನೋ 156 ಕ್ವಶನ್ಸ್ ಅನ್ಆನ್ಸರ್ಡ್ ಅಂತ ಒಂದು ಪುಸ್ತಕನೂ ಇದೆ. ಹಲವಾರು ವಿಜ್ಞಾನಿಗಳು ಇದನ್ನು ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ವಿಜ್ಞಾನ ಅನ್ನುವಂತಹದ್ದು ಒಂದು ಶೋಧ, ಅದರಿಂದ ಯಾವುದೇ ಸೃಷ್ಟಿ ಆಗುವುದಿಲ್ಲ ಅಲ್ಲಿ. ಯಾಕೆ ಸೃಷ್ಟಿ ಅನ್ನುವುದು ಆಲ್ರೆಡಿ ಆಗಿದೆ. ಅದು ಹೇಗೆ ಆಗಿದೆ, ಹೇಗೆ ಅವನು ಕಂಟ್ರೋಲ್ ಮಾಡ್ತಾನೆ, ಅದನ್ನು ನಾವು ಭಗವದ್ಗೀತೆಯಲ್ಲಿಯೇ ಅರ್ಥ ಮಾಡಿಕೊಳ್ಳಿಕ್ಕಿದ್ದೇವೆ. ಸೊ ಸೈನ್ಸ್ ಎಸ್ ನಮ್ಮನ್ನ ಮೋಸ್ಟ್ಲಿ ಆ ಜ್ಞಾನ, ಅವನು ಹೇಳ್ತಾನೆ ಮುಂದೆ ಭಗವದ್ಗೀತೆಯಲ್ಲಿ, ಎಲ್ಲಾ ಜ್ಞಾನದ ಗುರಿ ನಾನು ಅಂತ. ಒಂದು ಜ್ಞಾನ, ಆ ಜ್ಞಾನದ ಮುಖಾಂತರ ನಾವು ಅನ್ವೇಷಣೆಯಲ್ಲಿ ಹೋಗಿ ಭಗವಂತನನ್ನ ಕಂಡುಕೊಳ್ಳಬಾರ್ದು. ಇಲ್ಲ ಅಂತಿಲ್ಲ, ಈಗ ಸೈನ್ಸ್ ಅನ್ನೇ ಹಿಡ್ಕೊಂಡ್ರು ನಾವು ಅನ್ವೇಷಣೆಯನ್ನ ಮಾಡ್ತಾ ಮಾಡ್ತಾ ಇನ್ನೊಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಹೋಗಿದ್ದೇವೆ. ಆದ್ರೆ ಈ ಸೌರ್ಯ ವ್ಯೂಹ ಅನ್ನುವಂಥದ್ದು ಐಹಿಕ ಪ್ರಪಂಚ, ಈ ಬ್ರಹ್ಮ ಲೋಕದಿಂದ ಹಿಡಿದು ಪೃಥ್ವಿ ಲೋಕದವರೆಗೆ ಅವನು ಹೇಳ್ತಾನೆ, ಅದು ಬರೀ ಅವನ ಓವರ್ ಆಲ್ ಇದರಲ್ಲಿ 1.4 ಅಂದ್ರೆ 1/4ನೇ ಒಂದು ಭಾಗ ಅಂತ ಹೇಳ್ತಾರೆ. ಈಗ ನಾವು ಅವನ ಉತ್ತರಗಳನ್ನ ನೋಡೋಣ. ಅದಕ್ಕೂ ಮೊದಲು ಹೇಗೆ ನಾವು ನಮ್ಮ ದೃಷ್ಟಿ ಅನ್ನುವಂತಹದ್ದು ಪರಿಪೂರ್ಣವಲ್ಲ, ಹೇಗೆ ನಾವು ಅದನ್ನ ನೋಡುವ ಬಗೆ ಮೇಲೆ ಆಗಿರುತ್ತೆ. ಈಗ ನಾವು ದೂರದಿಂದ ಹೀಗೆ ಏನಾದ್ರೂ ಒಂದು ನೋಡಿದರೆ ನಮ್ಗೆ ಅಸ್ಪಷ್ಟವಾಗಿ ಕಾಣಿಸುತ್ತೆ. ಆದ್ರೆ ನಾವು ತುಂಬಾ ಹತ್ತಿರ ಹೋದಾಗ ಏನ್ ಕಾಣ್ತಾ ಇದೆ ಇವಾಗ ಸ್ಕ್ರೀನಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ? ಯಾರಾದ್ರೂ ದಯವಿಟ್ಟು. ಮರ ಕಾಣ್ತಿದೆ. ಮರ ಕಾಣ್ತಾ ಇದೆ. ಈಗ ಏನ್ ಕಾಣ್ತಾ ಇದೆ? ಹರೇ ಕೃಷ್ಣ. ಈಗೇನ್ ಕಾಣ್ತಾ ಇದೆ? ಸಂತೋಷ ಪ್ರಭುಜಿ, ಈಗೇನ್ ಕಾಣ್ತಾ ಇದೆ? ಮರ ಕಾಣ್ತಿದೆ. ಮರ ತುಂಬಾ ಎಲೆಗಳಿವೆ ಪ್ರಭುಜಿ. ಮರ ತುಂಬಾ ಹತ್ತಿರದಲ್ಲಿ. ಈಗೇನ್ ಕಾಣ್ತಾ ಇದೆ? ಗಿಳಿ ಕಾಣಿಸ್ತಿದೆ ಪ್ರಭುಜಿ. ಗಿಳಿ ಬಾಯಲ್ಲೇನೋ ಇಟ್ಕೊಂಡಿದೆ, ಅದ್ ಗಿಳಿ ಕಾಣಿಸ್ತದೆ. ಈಗ ನಮ್ಗೆ ಹತ್ತಿರಕ್ಕೆ ಹೋದಾಗ ಮಾತ್ರ ಆ ಗಿಳಿ ಕಾಣಿಸುವಂತಹದ್ದು, ದೂರದಿಂದ ನಮ್ಗೆ ಅದು ಕಾಣಿಸುವುದಿಲ್ಲ ಅಲ್ವಾ? ಅದೇ ರೀತಿಯಾಗಿ ನಮ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಇವಾಗ? ಸೂರ್ಯನ ಕಿರಣಗಳ ಕಾಣಿಸ್ತಾ ಇದೆ. ಈಗ ಏನ್ ಕಾಣಿಸ್ತಾ ಇದೆ? ಕೃಷ್ಣನ್ ಒಂದು ರೂಪ ಕಾಣಿಸ್ತಾ ಇದೆ. ಸೊ ಈಗ ನಾವೇನ್ ಹೇಳ್ತೀವಿ?
ಭಗವಂತನ ಸಾಕ್ಷಾತ್ಕಾರಕ್ಕೆ 3 ಹಂತಗಳು. ಒಂದು, ಅವನ ನಿರಾಕಾರ ರೂಪ, ಅಂದ್ರೆ ಅವನ ಪ್ರಭೆ, ಬೆಳಕು. ಅವನಿಗೆ ಆಕಾರ ಕಾಣಿಸಲ್ಲ ನಮ್ಗೆ, ಬರೀ ಅವನ ಬೆಳಕು ಮಾತ್ರ ಕಾಣಿಸ್ತಂತದ. ಅವನ ಶರೀರದಿಂದ ಹೊರಹೊಮ್ಮುವಂತಹ ಕಿರಣಗಳು, ಅಂದ್ರೆ ಅಂತ ಒಂದು ಅದನ್ನ ನಿರಾಕಾರ ರೂಪ, ಅದನ್ನ ಬ್ರಹ್ಮನ್ ಅಂತ ಕರೀತೇವೆ. ಅದಾದ್ಮೇಲೆ ನಮಗೆ ಕಾಣಿಸುವಂತಹದ್ದು ಪರಮಾತ್ಮ. ಪರಮಾತ್ಮನ ರೂಪವೂ ಸಹಿತ ಕ್ಲಿಯರ್ ಆಗಿರುವುದಿಲ್ಲ, ಅವನು ಎಲ್ಲರ ಹೃದಯದಲ್ಲಿರುವಂತವನು. ಆದ್ರೆ ನಾವು ಇನ್ನೊಂದು ಹಂತಕ್ಕೆ ಹೋದಾಗ, ಭಗವಂತನ ಕುರಿತಾಗಿ ನಮ್ಮ ಭಕ್ತಿಯನ್ನ ಮಾಡಿಕೊಂಡು ಭಗವಂತನ ಪೂರ್ತಿಯಾದ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡು ಹೋದಾಗ ನಾವು ಅವನನ್ನ ನೋಡಬಹುದು. ಈಗ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ? ಕೃಷ್ಣ ಕೃಷ್ಣ ಕಾಣಿಸ್ತಾ ಇದ್ದಾನೆ ಅಲ್ವಾ? ಸೊ ಅದೇ ರೀತಿಯಾಗಿ 3 ರೀತಿಯಾಗಿ ನಾವು ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹದ್ದು, ಬ್ರಹ್ಮನ್, ಪರಮಾತ್ಮ ಮತ್ತೆ ಸ್ವಯಂ ಕೃಷ್ಣ. ಸೊ ಈಗ ಒಂದೊಂದೇ ಉತ್ತರವನ್ನ ನೋಡೋಣ. ಸಹಾನುಭೂತಿಗೆ ಭಗವಂತ ಏನ್ ಹೇಳ್ತಾ ಇದ್ದಾನೆ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿಯೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಯಾರು ಧೀರನು? ಧೀರ ಅನ್ನುವಂತಹ ಶಬ್ದವನ್ನ ಉಪಯೋಗಿಸ್ತಾ ಇದ್ದಾನೆ ಭಗವಂತ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಏನು? ದೇಹಿನೋಸ್ಮಿನ್ ಯಥಾದೇ, ನೀನ್ ಹೇಳ್ತಿದ್ಯಾ ಸಹಾನುಭೂತಿಯ ಬಗ್ಗೆ. ಈ ಶರೀರ ಅನ್ನುವಂಥದ್ದು ಯಾವಾಗ್ಲೂ ಕ್ಷಣಿಕ, ಇದು ಶಾಶ್ವತವಾದಂಥದ್ದಲ್ಲ. ಈಗ ನೋಡಿ, ನಾವು ಹುಟ್ಟುತ್ತೇವೆ, ನಮ್ಮ ಶರೀರ ಬದಲಾವಣೆ ಆಗತ್ತೆ, ನಾವು ದೊಡ್ಡವರಾಗ್ತೇವೆ, ಸ್ವಲ್ಪ ದೊಡ್ಡ ಮಗು ಆಗ್ತೇವೆ, ಇನ್ನೂ ಸ್ವಲ್ಪ ದೊಡ್ಡ ಮಗು ಆಗ್ತೇವೆ, ಯುವಕರಾಗ್ತೇವೆ, ಆಮೇಲೆ ಸ್ವಲ್ಪ ಇನ್ನೂ ವ್ಯಕ್ತಿಗಳಾಗ್ತೇವೆ, ಹೇಗೆ ಆಮೇಲೆ ವಯಸ್ಸಾಗತ್ತೆ, ಮತ್ತೆ ಕ್ಷೀಣಿಸ್ತಾ ಹೋಗ್ತೇವೆ. ಸೊ ಈ ಸೈಕಲ್ ಆಗ್ಲೇಬೇಕು, ಯಾಕೆಂದ್ರೆ ಈ ಶರೀರ ಅನ್ನುವಂತಹದ್ದು ಶಾಶ್ವತವಲ್ಲ. ಹೀಗೆ ನಾವು ಬೇರೆ ಬೇರೆ ರೀತಿಯಂತಹ ಬಾಡಿ ಮೇಲೆ ಬೇರೆ ಬೇರೆ ರೀತಿಯಾದ ವಸ್ತ್ರಗಳನ್ನ ಹಾಕೊಳ್ತೇವೆ, ಮತ್ತೆ ಅದನ್ನ ಚೇಂಜ್ ಮಾಡ್ತೇವೆ ಅಲ್ವಾ? ಅದೇ ರೀತಿಯಾಗಿ ಈ ಆತ್ಮ ಅನ್ನುವಂತಹದ್ದು ಅದು ಶಾಶ್ವತ. ಈ ಆತ್ಮ ಎಲ್ಲಿಂದ ಬಂದಿದೆ ನಾವು ನೋಡೋಣ ಮುಂದೆ. ಹೀಗೆ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾವೇನು ಹೇಳೋದು, ನಮ್ಮ 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗ ಅಂತ ಬರುತ್ತೆ. ಆಗ ನಮ್ಗೆ ಅರ್ಥ ಆಗತ್ತೆ, ನಾವು ನಮ್ಮ ನಿಜವಾದ ಲೋಕ ಎಲ್ಲಿದೆ ಅವನು ತೋರಿಸ್ತಾನೆ ನಮಗೆ ಭಗವಂತ. ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತಾನೆ. ಸೊ ನಾವು ನಿಜವಾಗಿ ಅಲ್ಲಿಂದ ಬಂದಿರುವವರು ಅನ್ನೋದಕ್ಕೆ ಇಲ್ಲಿ ನಾವು ಪ್ರತಿಯೊಂದು ಜೀವಾತ್ಮ ಅದು ಆತ್ಮ. ಈ ಆತ್ಮ ಶಾಶ್ವತವಾದದ್ದು ಅನ್ನೋದನ್ನ ಮುಂದೆ ಹೇಳ್ತಾನೆ. ಆದ್ರೆ ಈ ಆತ್ಮಕ್ಕೆ ಯಾವಾಗಲೂ ಸಾವಿಲ್ಲ. ಅದನ್ನೇ ಇಲ್ಲಿ ಅವನು ಹೇಳ್ತಾ ಇರುವಂತಹದ್ದು. ದೇಹಸ್ಥ ಆತ್ಮ, ಈ ದೇಹದಲ್ಲಿ ಬಂದಿರುವಂತಹ ಆತ್ಮ, ಎಲ್ಲಿ ತನಕ ಆತ್ಮ ಅನ್ನೋದು ಈ ಶರೀರದಲ್ಲಿ ಇಲ್ವೋ, ಈ ಶರೀರ ಅನ್ನೋದೊಂದು ಜಡ ವಸ್ತು, ಅದಕ್ಕೆ ಅದು ಚೇತನ ಅಲ್ಲ. ಈ ಆತ್ಮ, ಈ ಶರೀರ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಆಮೇಲೆ ನೋಡೋಣ ಮುಂದೆ. ಆದ್ರೆ ಈಗ ನಾವು ತಿಳ್ಕೊಳ್ಬೇಕಾದ್ರೆ ನೀನು ಅರ್ಜುನಿಗೆ ಅವನು ಹೇಳ್ತಾ ಇರುವಂತದ್ದೇನು, ನೀನು ಆತರ ಮಾಡ್ಬೇಡ, ಅವರು ಸಾಯ್ತಾರೆ ಅಂತ. ಯಾಕೆಂದ್ರೆ ಆತ್ಮಕ್ಕೆ ಸಾವಿಲ್ಲ, ಅವರು ಮುಂದೆ ಹೋಗ್ತಾರೆ, ಮುಂದಿನ ಜೀವನ ಅನ್ನೋದು ಅವ್ರಿಗಿದೆ. ಈಗ ಕೆಲವರಿಗೆ ನಿಮ್ಗೆ ಗೊಂದಲ ಇರ್ಬೋದು, ನನಗೆ ಮುಂದಿನ ಜನ್ಮ ಇದೆಯಾ ಇಲ್ವಾ, ನಾವ್ ಯಾರು ನೋಡಿದ್ದಾರೆ, ನಮ್ಮ ಹಿಂದಿನ ಜನ್ಮ ಯಾರು ನೋಡಿದ್ದಾರೆ, ಮುಂದಿನ ಜನ್ಮ ಯಾರು ನೋಡಿದ್ದಾರೆ, ಅದಕ್ಕೂ ಭಗವದ್ಗೀತೆಯಲ್ಲಿ ಉತ್ತರ ಇದೆ. ಆದ್ರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು, ಈ ಆತ್ಮ ಅನ್ನುವಂತಹದ್ದು ಎಟರ್ನಲ್, ಇದು ಸಾಯುವುದಿಲ್ಲ, ಇದು ಶಾಶ್ವತ. ಅದಕ್ಕೆ ಇನ್ನೊಂದು ಜನ್ಮ ಅನ್ನೋದಿದೆ, ಹಿಂದೆ ಇನ್ನೊಂದು ಜನ್ಮ ಇತ್ತು. ಈಗ 84 ಲಕ್ಷ ಜೀವರಾಶಿಗಳ ಬಗ್ಗೆ ನೀವು ಕೇಳಿರ್ಬೋದು. ಈಸಬೇಕು, ಇದ್ದು ಜಯಿಸಬೇಕು, 84 ಲಕ್ಷ ಜೀವರಾಶಿ. ಹೀಗೆ ನಾವು ಒಂದೊಂದೇ ಕಳೆದು ಆಮೇಲೆ ನಮಗೆ ಮನುಷ್ಯ ಜನ್ಮ ಅನ್ನೋದಂತೂ ಸಿಗತ್ತೆ. ಸೊ ಆ ರೀತಿಯಾಗಿ ಈ ಆತ್ಮ ಬೇರೆ ಶರೀರವನ್ನ ಪಡೆಯುತ್ತೆ. ನಾವೀಗ ಬಿಳಿ ಕೋಟ್, ಕೆಂಪು ಕೋಟ್, ರೆಡ್ ಕೋಟ್, ಬ್ಲಾಕ್ ಕೋಟ್ ಯಾವುದೇ ಹಾಕೊಳ್ತೀವೋ ಅದೇ ತರ ಹೇಗೆ ಈ ಆತ್ಮ ಅನ್ನೋದು ಕೋಟ್ ಹಾಕೊಳ್ತಾ ಇರತ್ತೆ, ಶರೀರ ಚೇಂಜ್ ಮಾಡ್ತಾ ಇರತ್ತೆ. ಅದಕ್ಕೆ ಬಿಳಿ ವೈಟ್ ಸ್ಕಿನ್ ಶರೀರ ಸಿಗ್ಬಹುದು, ಬ್ಲಾಕ್ ಸ್ಕಿನ್ ಶರೀರ ಸಿಗ್ಬಹುದು ಅಲ್ವಾ? ಯಾವುದೇ ರೀತಿಯಾದ ಡಿಫ್ರೆಂಟ್ ರೀತಿಯಾದ ಶರೀರ ಸಿಗ್ಬಹುದು ಅದಕ್ಕೆ. ಸೊ ಅದರಿಂದ ಆ ಸ್ಕಿನ್ ಅನ್ನುವಂತಹದ್ದು ಮುಖ್ಯ ಅಲ್ಲ. ಅವನು ಹೇಳ್ತಾ ಇರುವಂತದ್ದು ಇಲ್ಲಿ ಆ ಶರೀರ ಅನ್ನುವಂತಹದ್ದು ಮುಖ್ಯ. ಅದರಿಂದ ಧೀರನಾದವನು ಇಂತಹ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಯಾಕಂದ್ರೆ ಇಲ್ಲಿ ಅರ್ಜುನನ ನಿಜವಾದ ಕರ್ತವ್ಯ ಯುದ್ಧ ಮಾಡುವುದು. ಅವನು ಈ ರೀತಿಯಾಗಿ ಗೊಂದಲಕ್ಕೆ ಒಳಗಾಗಬೇಡ. ಅವರಿಗೆ ಶರೀರ ಅನ್ನೋದು ಮಾತ್ರ ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಲ್ಲಿ
ಬಳಲ್ತಾ ಇರತ್ತೆ. ಅಂದ್ರೆ ಆತ್ಮ ಆ ಶರೀರದಲ್ಲಿ ಬಂದ್ಮೇಲೆ ಅದು ಬಳಲಬೇಕಾಗತ್ತೆ. ಆದ್ರೆ ಜನ್ಮ ಮೃತ್ಯು ಜರಾವ್ಯಾಧಿ, ಹುಟ್ಟು ಸಾವು ರೋಗ ಮತ್ತೆ ಇದು ಅದು ಆಗ್ಲೇಬೇಕು ಅನ್ನುವಂತಹದ್ದು. ಹಾಗೆ ನಾವು ಆತ್ಮದ ಗುಣಗಳ ಬಗ್ಗೆ ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮವನ್ನು ಶಸ್ತ್ರಗಳು ಕೆತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಆತ್ಮದ ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳಿದಾನೆ. ಆತ್ಮ ಅನ್ನುವಂಥದ್ದನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬೆಂಕಿಯಿಂದ ಸುಡ್ಲಿಕ್ಕೂ ಆಗೋದಿಲ್ಲ, ಅದು ಗಾಳಿಯಿಂದ ಒಣಗೋದು ಇಲ್ಲ, ನೀರಿನಿಂದ ಒದ್ದೇನೂ ಸಹಿತ ಆಗೋದಿಲ್ಲ ಅದು. ಅಥವಾ ಯಾವುದೇ ಶಸ್ತ್ರ ಹಿಡ್ಕೊಂಡು ಆತ್ಮವನ್ನ ಕಟ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಬಾಡಿಯನ್ನ ಕಟ್ ಮಾಡ್ಬೋದು, ಶರೀರವನ್ನ ಕಟ್ ಮಾಡ್ಬೋದು, ಆದ್ರೆ ಆ ಶರೀರ ಒಂದು ಫಿಸಿಕಲ್ ಆಬ್ಜೆಕ್ಟ್. ಯಾವುದೇ ಒಂದು ಜಡ ವಸ್ತು ಆತ್ಮ ಇಲ್ಲ ಅಂತ ಆದ್ರೆ, ಯಾವಾಗ ಚೇತನಾತ್ಮ ಬರುತ್ತೆ ಅದರಲ್ಲಿ, ಆಗ ಆ ಶರೀರದಲ್ಲಿ ಆ ಆತ್ಮ ಆಕ್ಟಿಂಗ್ ಮಾಡ್ತಾ ಇರತ್ತೆ ಅನ್ನುವಂಥದ್ದು. ಸೊ ಈ ಆತ್ಮ ಅನ್ನುವಂಥದ್ದು ಶಾಶ್ವತವಾದದ್ದು ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾನೆ. ಈಗ ಅವನು ಸಂತೋಷ ಇಲ್ಲ, ನನಗೆ ಯಾತಕ್ಕಾಗಿ ಎಲ್ಲರನ್ನ ಕೊಂದು ನಾನು ಯಾಕೆ ರಾಜ್ಯ ತಗೊಂಡು ಏನ್ ಮಾಡ್ಲಿ ನಾನು ಅನ್ನುವಂಥದ್ದಕ್ಕೆ ಹೇಳ್ತಾನೆ. ಅದಕ್ಕೆ ಉತ್ತರ ಇಲ್ಲಿದೆ. ಅವನು ಹೇಳುವಂತಹದ್ದು, ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತೆ ತವಾಹಿತಾಃ ನಿಂದತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕೆಂ. ನಿನ್ನ ಶಸ್ತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನ ನಿಂದಿಸುವರು, ನಿನಗೆ ಇದಕ್ಕಿಂತ ಹೆಚ್ಚು ದುಃಖವಾದದ್ದು ಏನುಂಟು? ಈಗ ಅವನು ಕರ್ತವ್ಯವನ್ನ ಮಾಡ್ತಾ ಇಲ್ಲ. ಆ ಕರ್ತವ್ಯವನ್ನು ನೀನು ಮಾಡಿಲ್ಲ ಅಂದ್ರೆ ನಿನಗೆ ಎಲ್ಲರೂ ಹೀಯಾಳಿಸ್ತಾರೆ, ಮೂದಲಿಸ್ತಾರೆ. ನೀನು ಕ್ಷತ್ರಿಯನಾಗಿ ಇದಕ್ಕಿಂತ ಹೆಚ್ಚು ದುಃಖ ಅವಮಾನ ನಿನಗೆ ಬೇಕಾ? ಬೇರೆದೇನಿದೆ ಅಂತ ಅವನು ಹೇಳ್ತಾನೆ. ಹಾಗೆ ಮುಂದೆ ಹೇಳ್ತಾನೆ, ಅಥೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಹಿತ್ವಾ ವಾ ಭೋಕ್ಷಸೆ ಮಹಿಂ ತಸ್ಮಾದುದಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯ. ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಅವನು ಹೇಳ್ತಾ ಇದ್ದಾನೆ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನಿಗೆ, ಹೇಳು ಯುದ್ಧ ಮಾಡು ನೀನು. ಯಾಕೆಂದ್ರೆ ನಿನಗೆ ಎರಡೇ ಆಯ್ಕೆ ಇರುವಂತಹದ್ದು, ಒಂದೇ ವೀರ ಸ್ವರ್ಗ ಇಲ್ಲ ರಾಜ್ಯ. ಸೊ ನೀ ಬೇರೆ ಏನು ಆಲೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದ್ರಿಂದ ನೀನು ಹೇಳು, ದೃಢ ನಿಶ್ಚಯ ಮಾಡು, ಯುದ್ಧ ಮಾಡು ಅನ್ನುವಂಥದನ್ನ ಹೇಳ್ತಾ ಇದ್ದಾನೆ. ಈಗ ನಾವು ಪಾಪ ತಾಗತ್ತೆ ಅನ್ನುವಂಥದ್ದು ಒಂದು ಹೇಳ್ತಾನೆ ಅಲ್ವಾ. ಯಾಕೆಂದ್ರೆ ಬ್ರಹ್ಮ ಹತ್ಯಾದೋಷ, ಗುರುಗಳ ಹತ್ಯಾದೋಷ, ಇದೆಲ್ಲ ಶಾಸ್ತ್ರ ಹೇಳತ್ತೆ. ಇಂತಹ ಹತ್ಯೆಗಳನ್ನ ನೀವು ಮಾಡಬಾರ್ದು. ಅಂತಹ ಹತ್ಯೆಗಳನ್ನ ಮಾಡಿದ್ರೆ ಆ ಕರ್ಮ ನಮ್ಮನ್ನ ಬಿಡೋದಿಲ್ಲ. ಯಾವಾಗ ಆ ಕರ್ಮ ನಮ್ಮನ್ನ ಬಿಡೋದಿಲ್ಲ, ಯಾವಾಗ ನಾವು ಕರ್ಮ ಫಲಗಳಿಗಾಗಿ ಜೀವನವನ್ನ ಮಾಡ್ತೇವೆ, ಯಾವಾಗ ನಾವು ಇಂದ್ರಿಯ ತೃಪ್ತಿಗಾಗಿ ನಮ್ಮ ಕೆಲಸವನ್ನ ಮಾಡ್ತೇವೆ. ಇಂದ್ರಿಯ ತೃಪ್ತಿ ಅಂದ್ರೆ, ಆಮೇಲೆ ನಾನು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಿಮ್ಗೆ ಅರ್ಥ ಆಗತ್ತೆ, ಹೇಗೆ ನಮ್ಮ ಇಂದ್ರಿಯ ತೃಪ್ತಿ ಅನ್ನೋದು ಆಗತ್ತೆ. ಇಂದ್ರಿಯ ತೃಪ್ತಿ ಅಂದ್ರೆ ನನಗಾಗಿ, ನನಗೆ ಒಳ್ಳೆ ರೀತಿಯಾದಂತಹ ತಿನ್ಲಿಕ್ಕೆ ಒಂದು ಆಹಾರ ಬೇಕು ಅಂತ ಆಸೆ ಆಗತ್ತೆ. ಅದು ಯಾಕೆ? ನಾಲಿಗೆ, ನಮ್ಮ ಇಂದ್ರಿಯ ನಾಲಿಗೆ ಇದೆಯಲ್ಲ, ಅದರ ಆಸೆ. ಆ ನಾಲಿಗೆಯ ಆಸೆಯ ತೃಪ್ತಿಯನ್ನ ಪಡಿಸೋಗೋಸ್ಕರ ನಾವು ಹೋಗಿ ಏನೋ ತಗೊಂಡು ತಿಂತೇವೆ. ಹಾಗೆ ಅದೇ ರೀತಿಯ ಕಣ್ಣಲ್ಲಿ ಏನೋ ನೋಡಬೇಕು, ಅದರ ತೃಪ್ತಿಗೋಸ್ಕರ. ಹಾಗೆ ನಮ್ಮ ಪಂಚೇಂದ್ರಿಯಗಳು ಗೊತ್ತಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚೇಂದ್ರಿಯಗಳು. ಸೊ ಪಂಚೇಂದ್ರಿಯಗಳ ಸಂತೃಪ್ತಿಗಾಗಿ ನಾವು ಏನೆಲ್ಲ ಕೆಲಸಗಳನ್ನ ಮಾಡ್ತೇವೆ. ಸೊ ಆದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನೇಹಾದಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪ ಮತ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಪರಿಶ್ರಮದಲ್ಲಿ, ಯಾವಾಗ ಪಾಪ ಚಟುವಟಿಕೆಗಳಲ್ಲಿ ಅಂದ್ರೆ ಯಾವ ಪರಿಶ್ರಮದಲ್ಲಿ ಅವನು ಹೇಳ್ತಾ ಇದ್ದಾನೆ? ಈ ಪರಿಶ್ರಮ ಅಲ್ಲಿ ಹೇಳ್ತಾ ಇರುವಂತಹದ್ದು ಹರೇ ಕೃಷ್ಣ. ಮಾತಾಡಿ ಸ್ವಲ್ಪ ನೋಡಿ. ಓಕೆ, ಸೌಂಡ್. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಲ್ವಾ ಮಾತಾಜಿ? ಎಸ್ ಪ್ರಭುಜಿ. ಅದೇ ಅಲ್ಲಿ ಯಾರು ಬೇರೆ ಏನೋ ಸೌಂಡ್ ಇತ್ತು, ಅದಕ್ಕೆ ಸ್ವಲ್ಪ ನೋಡಿ ಅವ್ರು ಮ್ಯೂಟ್ ಮಾಡಿ, ಜಸ್ಟ್ ಇನ್ ಕೇಸ್ ಅವರು ಮರೆತೋಗಿದ್ರು. ಸೊ ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನಿಂದ ಮಹಾಭಯದಿಂದ ಕಾಪಾಡುತ್ತದೆ. ಯಾವ ಮಾರ್ಗ ಇಲ್ಲಿ ಅವನು ಹೇಳ್ತಾ ಇರುವಂತಹದ್ದು? ಇದು
ಭಗವಂತನಲ್ಲಿ ಮಾಡುವಂತಹ ಭಕ್ತಿಯ ಮಾರ್ಗ, ಭಕ್ತಿಯ ಚಟುವಟಿಕೆಗಳಲ್ಲಿ. ಈ ಭಕ್ತಿಯ ಚಟುವಟಿಕೆಯನ್ನು ನಾವು ಹೇಗೆ ಮಾಡುವುದು? ಯಾವಾಗ ನಮ್ಮ ಮನಸ್ಸನ್ನು ನಾವು ಭಗವಂತನಲ್ಲಿ ಕೇಂದ್ರೀಕರಿಸ್ತೇವೆ, ಯಾವಾಗಲೂ ನಾವು ಭಗವಂತನ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತೇವೆ, ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ನಾವು ಏನನ್ನೇ ಮಾಡಿದ್ರು ಏನ್ ಮಾಡತ್ತೆ, ಆ ಒಂದು ಇದರಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಪರಿಶ್ರಮ, ಆತ ಮಾಡುವಂತಹ ಪರಿಶ್ರಮದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಲಾಸ್ ಇಲ್ಲ, ಅಥವಾ ನಾವು ಚಿಕ್ಕರಾಗುವಂತಹ ಕುಗ್ಗುವ ಅವಶ್ಯಕತೆ ಇಲ್ಲ. ಮತ್ತೆ ಈ ಭಕ್ತಿಯ ಮಾರ್ಗದಲ್ಲಿ ನಾವು ಸ್ವಲ್ಪವೇ ಭಕ್ತಿಯನ್ನ ಮಾಡಿದರೂ ಸಹಿತ ಅದು ನಮ್ಮನ್ನ ಬಹಳವಾದಂತ ಮಹಾಭಯದಿಂದ ನಮ್ಮನ್ನ ಕಾಪಾಡುತ್ತೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳಿದ್ದಾನೆ. ಸೊ ಆದ್ರಿಂದ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಯಾಕೆಂದ್ರೆ ಯಾರು ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಪಾಪ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ. ಉದಾಹರಣೆಗೆ ಹನುಮಂತ ಏನ್ ಮಾಡಿದಾನೆ ಹೇಳಿ, ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಯಾರಾದ್ರೂ ಲಂಕೆಯನ್ನ ಸುಟ್ಟಿದ್ದಾನೆ. ಹೋಗಿ ಎಲ್ಲಾದ್ರೂ ಹೋಗಿ ನಾವು ಈ ತರ ಸುಟ್ಬಿಟ್ರೆ ಒಳ್ಳೇದಾದು? ಇಲ್ಲ ಪ್ರಭು. ಆದ್ರೆ ಹನುಮಂತನಿಗೆ ಯಾವುದೇ ರೀತಿಯಾದಂತಹ ಪಾಪ ಕರ್ಮಗಳು ಅಂಟಿಕೊಂಡಿಲ್ಲ. ಯಾಕೆ? ಅವನು ರಾಮನ ಸೇವಕನಾಗಿ ಹೋಗಿದ್ದಾನೆ. ಅವನು ಭಗವಂತನ ಸೇವಕನಾಗಿ ಭಕ್ತಿಯಲ್ಲಿ ಭಗವಂತನಿಗಾಗಿ ಮಾಡ್ತಾ ಇರುವಂತಹ ಸೇವೆ ಆಗಿರುತ್ತೆ. ಆದ್ರಿಂದ ನಾವು ಏನನ್ನೇ ಮಾಡಿದಿರೋದು ಭಗವಂತನಿಗೋಸ್ಕರ ಮಾಡಿದರೆ ನಮಗೆ ಯಾವುದೇ ರೀತಿಯಾದ ಪಾಪ ಪ್ರತಿಕ್ರಿಯೆಗಳು ಅಂಟಿಕೊಳ್ಳುವುದಿಲ್ಲ. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾನೆ. ಅದೇ ರೀತಿಯಾಗಿ ವಿಭೀಷಣನ ಉದಾಹರಣೆಯನ್ನು ನಾವು ತಗೊಳ್ಬಹುದು. ವಿಭೀಷಣ ತನ್ನ ಅಣ್ಣನಿಗೆ ದ್ರೋಹ ಮಾಡ್ತಾನೆ. ಯಾತಕ್ಕೋಸ್ಕರ ಮಾಡ್ತಾನೆ ಅವನು? ಯಾಕೆಂದ್ರೆ ಅಣ್ಣ ಅಧರ್ಮಿ ಅನ್ನೋದು ಅವನಿಗೆ ಗೊತ್ತಿರತ್ತೆ. ಭಗವಂತ ಶ್ರೀರಾಮಚಂದ್ರನಿಗೋಸ್ಕರ ಅವನು ಮಾಡ್ತಾನೆ. ಸೊ ಆದ್ರಿಂದ ಅವನಿಗೂ ಸಹಿತ ಯಾವುದೇ ರೀತಿಯಾದಂತಹ ಪಾಪ ಪ್ರತಿಕ್ರಿಯೆಗಳು ಅಂಟಿಕೊಳ್ಳುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವಂತಹದ್ದು. ಕುಟುಂಬ ಸಂಪ್ರದಾಯದ ನಾಶದ ಬಗ್ಗೆ ಇಲ್ಲಿ ನೋಡೋಣ. ಏನು? ಯಾವನಾರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯ ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲಾ ಪ್ರಯೋಜನವೂ ಆಗುತ್ತದೆ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಎಲ್ಲಾ ವೇದಗಳಿಂದ ಅರ್ಥ ಮಾಡಿಕೊಳ್ಳುವಂತಹದ್ದು ನಾವು ಭಗವಂತನನ್ನೇ. ಸೊ ನಾವು ವೇದಗಳ ಹಿಂದಿನ ಜ್ಞಾನವನ್ನು ಸಹಿತ ಭಕ್ತಿಯನ್ನ ಮಾಡೋದರಿಂದ ಪಡಿಬಹುದು. ಅದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ವೇದಗಳ ಅನ್ನ ಅರಿತು ಅಲ್ಲಿ ಹೇಳಿರುವಂತಹದ್ದು ಅದರ ಅರ್ಥ ಏನು? ಅದು ನಮಗೆ ಪೂರ್ತಿಯಾಗಿ ಭಗವಂತನಲ್ಲಿಗೆ ಹೋಗುವ ಮಾರ್ಗವನ್ನೇ ಸೂಚಿಸುತ್ತೆ. ಅದು ಆ ವೇದಗಳಿಂದ ನಾವು ಅರ್ಥ ಮಾಡಿಕೊಳ್ಳುವುದು ಸಹಿತ ಭಗವಂತನನ್ನೇ. ಯಾಕೆಂದ್ರೆ ಎಲ್ಲಾ ಜ್ಞಾನದ ಗುರಿ ನಾನು ಅನ್ನುವುದನ್ನು ಅವನು ಹೇಳ್ತಾನೆ ಮುಂದೆ. ಆದ್ರಿಂದ ಇಲ್ಲಿ ಏನ್ ಹೇಳುವಂತಂದ್ರೆ, ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನ ದೊಡ್ಡ ಜಲಾಶಯವು ಮಾಡಬಲ್ಲದು. ಆದರೆ ಆ ಬಾವಿ ಅನ್ನುವಂತಹದ್ದು ಜಲಾಶಯ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿ ಅಂದ್ರೆ ಪ್ರತಿಯೊಬ್ಬ ಜೀವಾತ್ಮನು ಭಗವಂತನ ಗುಣಗಳನ್ನು ಸಹಿತ ಪಡೆಯಬಹುದು ಅನ್ನೋದನ್ನ ನಾವು ಮುಂದೆ ನೋಡ್ಲಿಕ್ಕೆ ತಿಳ್ಕೊಳ್ಬಹುದು ಅದರ ಬಗ್ಗೆ. ಆದ್ರೆ ವೇದಗಳ ಹಿಂದಿನ ಉದ್ದೇಶ, ನಾವಿಲ್ಲಿ ಭಗವದ್ಗೀತೆ ಅಂದ್ರೆ ಏನು? ಎಲ್ಲ ಉಪನಿಷತ್ತುಗಳ ಸಾರ. ಈ ಎಲ್ಲ ಉಪನಿಷತ್ತುಗಳು ಏನನ್ನ ತೋರಿಸ್ತವೆ ನಮಗೆ? ನಾವು ಹೇಗೆ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಬೇಕು ಅನ್ನುವುದನ್ನ ತೋರಿಸ್ತವೆ. ಎಲ್ಲವೂ ಭಕ್ತಿಯನ್ನ ಮಾಡುವುದರಿಂದ ನಾವು ಅದನ್ನ ಗಳಿಸಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅವನು. ಅದರಿಂದ ನಾವು ವರ್ಣಶಂಕರವನ್ನ ತಡೆಯದ್ದು ಆದರ್ಶ ಪ್ರಾಯರಾಗಬೇಕು ಅನ್ನುವ ಮಾತನ್ನ ಭಗವಂತ ಹೇಳ್ತಾನೆ. ಯಾಕೆಂದ್ರೆ ನಾವು ಆದರ್ಶ ಪ್ರಾಯರಾದ್ರೆ ನಮ್ಮ ಪೀಳಿಗೆ ಸಹಿತ ಅದನ್ನ ಅನುಸರಿಸುತ್ತೆ. ಇಲ್ಲ ಅಂದ್ರೆ ಅವರು ಅದನ್ನ ಮಾಡುವುದಿಲ್ಲ. ಆಗ ಅವರು ಅವರ ಪಾಪಕರ್ಮಗಳ ಅಥವಾ ಕರ್ಮ ಫಲಗಳನ್ನ ಅನುಭವಿಸಬೇಕಾಗತ್ತೆ. ಆದ್ರಿಂದ ಅವನು ಇಲ್ಲಿ ಹೇಳ್ತಾ ಇರುವಂತಹದ್ದು ಏನಂದ್ರೆ, ಸ್ವಲ್ಪವೇ ಭಕ್ತಿಯನ್ನ ಮಾಡಿಕೊಂಡು ನಾವು ಅವರಿಗೆ ಆದರ್ಶ ಪ್ರಾಯರಾದರೆ ನಾವು ಈ ವರ್ಣಶಂಕರದ ಅಥವಾ ಕುಟುಂಬ ಸಂಪ್ರದಾಯದ ನಾಶದ ಬಗ್ಗೆ ಇದು ಮಾಡುವಂತಹ ಅವಶ್ಯಕತೆ ಇಲ್ಲ. ಅವರು ಭಕ್ತಿ ಮಾರ್ಗದಲ್ಲಿ ಹೋಗುವ ತರ ನಾವು ನೋಡ್ಕೊಳ್ಬೇಕು ಅನ್ನುವುದನ್ನ ಇಲ್ಲಿ ಅವನು ಭಗವಂತ ನಮಗೆ ಹೇಳ್ತಾ ಇರುವಂತಹದ್ದು. ಆಮೇಲೆ ದೃಢ ನಿಶ್ಚಯ ಹೇಗೆ ಅವನು ಹೇಳ್ತಾನೆ ಕೊನೆಯದಾಗಿ,
ನನಗೆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು 41ನೇ ಶ್ಲೋಕ, ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರು ನಂದನನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ ಅಲ್ವಾ. ಈಗ ಒಂದು ನಮ್ಮ ಮನಸ್ಸು ಅಥವಾ ಒಂದು ನಿಶ್ಚಯವಾದಂತಹ ಸ್ವಭಾವ ಇಲ್ಲ, ಆ ಮನಸ್ಸಿಗೆ ಅಥವಾ ಆ ಬುದ್ಧಿಗೆ ಸರಿಯಾದ ರೀತಿಯಾದಂತಹ ಸ್ವಭಾವ ಇಲ್ಲ ಅಂತಾಗ ಅದೇನಾಗತ್ತೆ, ಏನೋ ಹೇಳ್ತಾವ್ರಲ್ಲ, ಒಂದು ಗಾದೆ ಮಾತಿದೆ, ಏನ್ ಹೇಳೆ, ಅನ್ಕಂಟ್ರೋಲ್ಡ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ಅಲ್ವಾ. ಹಾ, ಸೊ ಈಗ ಹಲವಾರು ಬ್ರಾಂಚ್ ಇರುತ್ತೆ, ಯಾಕೆಂದ್ರೆ ಅಲ್ಲಿ ಸ್ಥಿರತೆ ಇಲ್ಲ. ಅಲ್ಲಿ ಏನ್ ಹೇಳಿದ, ಆ ಬುದ್ಧಿ ಸ್ಥಿರತೆ ಇಲ್ಲದೆ ಇದ್ದಾಗ ನಾವು ಮಾಡುವಂತಹ ಕರ್ಮಗಳು ಹೇಗೆ ಸ್ಥಿರವಾಗಿರುತ್ತವೆ? ನಾವು ಸ್ಥಿರತೆಯೇ ಇಲ್ಲದೆ ಇದ್ಮೇಲೆ ನಾವು ಯಾವ ರೀತಿಯಾದ ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಆಗತ್ತೆ? ನಮ್ಮ ನಿರ್ಣಯ ತೆಗೆದುಕೊಳ್ಳುವಂತಹದ್ರಲ್ಲಿಯೂ ಸ್ಥಿರತೆ ಇರುವುದಿಲ್ಲ. ಅದನ್ನೇ ಅವನು ಹೇಳ್ತಾ ಇದ್ದಾನೆ. ಆದ್ರಿಂದ ನಮ್ಮ ಮನಸ್ಸು ಅನ್ನುವಂತಹದ್ದು ಭಗವಂತನಲ್ಲಿ ಕೇಂದ್ರೀಕೃತವಾದಾಗ, ನಮ್ಮ ಬುದ್ಧಿಯು ಭಗವಂತನಲ್ಲಿ ಸ್ಥಿರವಾದಾಗ, ನಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋದಾಗ್ಲೂ ನಮಗೆ ದ್ವಂದ್ವತೆ ಇರುವುದಿಲ್ಲ. ನಮ್ಮ ನಿರ್ಣಯ ಭಕ್ತಿಯಿಂದ ತೆಗೆದುಕೊಂಡ ನಿರ್ಣಯವಾಗಿರುವುದರಿಂದ ಅದು ಖಂಡಿತವಾಗಿಯೂ ದೃಢ ಸಂಕಲ್ಪವನ್ನ ಹೊಂದಿರುತ್ತೆ. ಅದನ್ನೇ ಇಲ್ಲಿ ಅವನು ಹೇಳ್ತಾ ಇರುವಂತಹದ್ದು. ಅಂತಹ ಮನಸ್ಸು ಉಳ್ಳವರಿಗೆ ಅವ್ರದ್ದು ಒಂದೇ ಗುರಿ. ಗುರಿ ಏನಾಗಿರುತ್ತೆ? ದೃಢ ಸಂಕಲ್ಪ ಇರುತ್ತೆ, ಒಂದೇ ಗುರಿ ಇರುತ್ತೆ. ಗುರಿ ಏನು? ಅವನು ತನಗಾಗಿ ಏನನ್ನು ಮಾಡ್ತಾ ಇಲ್ಲ, ಅದನ್ನ ಭಗವಂತನಿಗೋಸ್ಕರ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅವನ ಪೂರ್ತಿಯಾಗಿ ಭಗವಂತನಿಗೆ ಶರಣಾಗತನಾಗಿದ್ದಾನೆ, ಭಕ್ತಿಯ ಮಾರ್ಗದಲ್ಲಿದ್ದಾನೆ. ಆದ್ರಿಂದ ಅವನಿಗೆ ಹಲವಾರು ಆಲೋಚನೆಗಳಿಲ್ಲ, ದ್ವಂದ್ವತೆ ಇಲ್ಲ, ದೃಢ ನಿಶ್ಚಯದಿಂದ ಅವನು ಮುಂದೆ ಹೋಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ಬಹುದು. ಮತ್ತೆ ಯಾರು ದೃಢ ನಿಶ್ಚಯದಿಂದ ಇರ್ತಾರೆ ಅಂಥವರನ್ನ ಯಾರು ಸ್ಥಿರ ಮತಿಗಳು ಅಥವಾ ಸ್ಥಿತ ಪ್ರಜ್ಞರು ಅಂತ ನಾವು ಅವರನ್ನ ಕರೆಯುವಂತಹದ್ದು. ಸೊ ಯಾರು ಹಾಗಿದ್ರೆ ಆ ಸ್ಥಿತ ಪ್ರಜ್ಞರು? ಅದಕ್ಕೆ ಭಗವಂತ ಹೇಳ್ತಾನೆ, ಶ್ರೀ ಭಗವಾನ್ ವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತಜೋಚ್ಯತೆ. ಸೊ ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿಷಯಗಳು, ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನ ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ಸೊ ಯಾರು ಸ್ಥಿತಪ್ರಜ್ಞರಾಗಿರ್ತಾರೆ ಅನ್ನೋದಕ್ಕೆ ಇಲ್ಲಿ ಅವನು ಹೇಳ್ತಾ ಇರುವಂತದ್ದು ಏನು? ಮನಸ್ಸಿನ ಕಲ್ಪನೆಗಳಿಂದ. ನೋಡಿ, ಈಗ ನಾವು ಯಾಕೆ ನಮ್ಮ ಮನಸ್ಸು ಇದಾಗಿರುತ್ತೆ, ಹೇಗೆ ನಮಗೆ ಇಂದ್ರಿಯ ತೃಪ್ತಿಯ ಬಯಕೆ ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಸ್ಥಿತಪ್ರಜ್ಞದ ಲಕ್ಷಣಗಳಿಗೆ ನಾವು ಭಕ್ತ ಪ್ರಹ್ಲಾದ ಗೊತ್ತಿದೆ ಅಲ್ವಾ ಎಲ್ರಿಗೂ? ಹ್ಯಾಂಡ್ ರೈಸ್ ಮಾಡಿ. ಭಕ್ತ ಪ್ರಹ್ಲಾದ. ಹರೇ ಕೃಷ್ಣ, ಹರೇ ಕೃಷ್ಣ. ಹಿರಣ್ಯಕಶಿಪುವಿನ ಮಗ. ಹಿರಣ್ಯಕಶಿಪುವಿನ ಮಗ. ಆದ್ರೆ ಅವನ ಮನಸ್ಸು ಹೇಗಿತ್ತು? ಅವನ ಬುದ್ಧಿ ಹೇಗಿತ್ತು? ಅವನು ರಾಕ್ಷಸನ ಮಗ. ಭಕ್ತಿ ಅವನ ಬುದ್ಧಿ ಭಕ್ತಿ ಇತ್ತು ಪ್ರಭುಜಿ. ಕೃಷ್ಣನ ಭಕ್ತಿ, ನಾರಾಯಣನಲ್ಲಿ ಅವನ ಮನಸ್ಸು ಬುದ್ಧಿ ಕೇಂದ್ರೀಕೃತ. ಅವನಿಗೆ ಯಾವುದೇ ರೀತಿಯಾದ ಪರಿವೇ ಇರ್ಲಿಲ್ಲ. ಅವನು ಎಂತಹ ಶಿಕ್ಷೆಗಳನ್ನ ಕೊಡ್ತಾರೆ, ಆದ್ರೂ ಅವನೆಲ್ಲವನ್ನ ಸಹಿಸ್ಕೊಂಡು ಅವನಿಗೆ ಯಾವುದು, ಯಾಕೆಂದ್ರೆ ಭಗವಂತನ ರಕ್ಷಣೆಯಲ್ಲಿರ್ತಾನ ಅವನು. ಆದ್ರಿಂದ ಅಂಥವರು ಸ್ಥಿತಪ್ರಜ್ಞರು. ಯಾರು ಭಗವಂತನಲ್ಲಿ ತಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ತಾರೋ ಅಂಥವರನ್ನ ಅವರು ಸ್ಥಿತಪ್ರಜ್ಞರು. ನಮಗೆ ಹೇಗೆ ಮನಸ್ಸು ಚಂಚಲ ಆಗೋದು ಹೇಗೆ? ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿಷಯಗಳ ಬಯಕೆ ಉಂಟಾಗುತ್ತದೆ. ಅಂದ್ರೆ ಇನ್ನೊಂದು ಧ್ರುವ ಮಹಾರಾಜ, ಅವನ ಬಗ್ಗೆ ನಾವು ತಿಳ್ಕೊಳ್ಬಹುದು ಹೇಗೆ. ಅವನ ಮನಸ್ಸು ಸಹಿತ ಅಂದ್ರೆ ಶ್ರೀಲಾ ಪ್ರಭುಪಾದರು, ನೀವು ಅವ್ರನ್ನ ನೋಡ್ಬಹುದು, ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಭಗವಂತನ ಮನಸ್ಸನ್ನ ಕೇಂದ್ರೀಕರಿಸಿ
ಈ ಕೃಷ್ಣ ಪ್ರಜ್ಞೆಯನ್ನ ಪ್ರಪಂಚದಾದ್ಯಂತ ಗುರುಗಳ ಆದೇಶದ ಮೇರೆಗೆ ಅವರು ಹೋಗಿ ಹರಡ್ತಾರೆ. ತಮ್ಮ 12 ವರ್ಷದ ಅವಧಿಯಲ್ಲೇ 108 ಇಂಟರ್ನ್ಯಾಷನಲ್. ಅವರು ಒಂದ್ಸಲ UK ಹೋಗಿದ್ರಂತೆ. ಅಂದ್ರೆ ಫಸ್ಟ್ ಟೈಮು ಇದರಲ್ಲಿ ಅಮೆರಿಕನಲ್ಲಿ ಕೃಷ್ಣ ಟೆಂಪಲ್ ಅನ್ನ ಮಾಡಿ ಅಲ್ಲಿ ಜಾರ್ಜ್ ಹ್ಯಾರಿಸನ್ ಅಂತ ಒಬ್ರು ಬೀಟಲ್, ನಿಮ್ಗೆ ಗೊತ್ತಿರಬಹುದು ಕೆಲವರಿಗೆ, ಅವರು ಅವರ ಭಕ್ತರಾಗ್ತಾರೆ, ಅಂದ್ರೆ ಇವರ ಶಿಷ್ಯರಾಗ್ತಾರೆ. ಸೊ ಅವರು UK ಹೋಗುವಾಗ ಅವರು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿ ಅವರನ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ UK ಹೋದಾಗ ಯಾರೋ ಕೇಳ್ತಾರಂತೆ, ಇಂಡಿಯಾ ಇಸ್ ಅ ಪುವರ್ ಕಂಟ್ರಿ, ಬಹಳ ಅಂದ್ರೆ ತುಂಬಾ ಬಡ ದೇಶ, ನೀವ್ ಏನನ್ನ ಇಲ್ಲಿ ಕೊಡ್ಲಿಕ್ಕೆ ಬಂದಿದ್ದೀರಿ ಅಂತ ಇವರ ಹತ್ರ ಕೇಳ್ತಾರೆ. ಆಗ ಅವ್ರಂದ್ರೆ ಹಾಸ್ಯ ಮಾಡ್ಕೊಂಡು ಕೇಳ್ತಾರೆ, ಇವರ ವೇಷಭೂಷ ಎಲ್ಲ ನೋಡ್ಕೊಂಡು. ಆಗ ಇವ್ರು ಹೇಳ್ತಾರಂತೆ, ಸರಿ ನೀವ್ ಎಲ್ಲವನ್ನ ಅಲ್ಲಿಂದ ತಗೊಂಡು ಬಂದಿದ್ದೀರಾ, ಆದ್ರೆ ಒಂದು ತಗೊಂಡ್ ಬರ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ಹತ್ರ, ಅದನ್ನ ನಾನು ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೇನೆ ಅಂತ. ಯಾಕೆಂದ್ರೆ ನಮ್ಮ ನಿಜವಾದ ನಮ್ಮ ಶ್ರೀಮಂತಿಕೆ ನಮ್ಮ ಆಧ್ಯಾತ್ಮಿಕ ನೆಲೆ. ಅದರಿಂದ ಅವ್ರು ಹೇಳ್ತಾ ಇರುವಂತದ್ದು ನಾನು ಅದನ್ನ ಕೊಡ್ಲಿಕ್ಕೆ ಬಂದಿದ್ದೇನೆ ಅನ್ನುವಂಥದ್ದು. ಸೊ ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕೃತವಾಗಿಟ್ಕೊಳ್ಳುವಂತವರು ಸ್ಥಿತಪ್ರಜ್ಞರ ಇದರಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮನಸ್ಸು ಅನ್ನುವಂತಹದ್ದು ಜಾಯತೋ ವಿಷಯಾನ್ ಪುಂಸಃ ಸಂಗಸ್ತೋಪಜಾಯತೆ ಸಂಗ ಸಂಜಾಯತೆ ಕಾಮಃ ಕಾಮಕ್ರೋಧೋ ವಿಜಾಯತೆ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ, ಕಾಮದಿಂದ ಕ್ರೋಧ ಉದ್ಭವವಾಗುತ್ತದೆ. ಕ್ರೋಧಾದ್ಭವತಿ ಸಮೋಹ, ಸಮೋಹಾತ್ ಪ್ರತಿವಿಭ್ರಮ, ಪ್ರತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತೆ. ಕ್ರೋಧದಿಂದ ಸಮೂಹ ಉಂಟಾಗುತ್ತದೆ, ಸಮೂಹದಿಂದ ಸ್ಮೃತಿಯ ಭ್ರಮೆಯುಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ, ಬುದ್ಧಿ ನಾಶವಾದವಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಸೊ ಸಿಂಪಲ್ ಇಲ್ಲಿ ಹೇಳ್ತಾ ಇರುವಂತಹದ್ದು, ಒಂದು ನಮಗೆ ಇಂದ್ರಿಯ ವಸ್ತು ಅಂದ್ರೆ ಒಂದು ಆಸೆ ಉಂಟಾಗತ್ತೆ. ಹೇಳಿದಲ್ಲ, ನಮಗೇನು ರುಚಿಕರವಾಗಿ ಏನನ್ನ ತಿನ್ಬೇಕನ್ನುವಂಥದ್ದು ಮೊದಲು ಮನಸ್ಸಿನ ನಮ್ಮ ಬರುವಂತಹ ಆಸೆ, ಅಂದ್ರೆ ಅದರ ಬಗ್ಗೆ ಒಂದು ರೀತಿಯಾದಂತಹ ಆಲೋಚನೆ, ಅದನ್ನೇ ನಾವು ಹೇಳುವಂತಹದ್ದು. ಅದ್ರ ಮೇಲೆ ಆಸಕ್ತಿ ಬರುತ್ತೆ. ಆಸಕ್ತಿ ಬರೋದ್ರಿಂದ ಏನ್ ಮಾಡ್ತೇವೆ, ಅದನ್ನೇ ನಾವು ಕಾಮ ಅಂತ ಕರೆಯುವಂತಹದ್ದು. ಅದ್ರ ಬಗ್ಗೆ ನಾವು ಆಕ್ಷನ್ ತಗೊಳ್ತೇವೆ, ಅದನ್ನ ಆ ಆಸಕ್ತಿಯನ್ನ ಮಾಡೋದು. ಅದರಿಂದ ಏನಾಗುತ್ತೆ, ನಮಗೆ ಕೋಪ ಬರುತ್ತೆ, ಕ್ರೋಧ ಉಂಟಾಗತ್ತೆ. ಈ ಕಾಮದಿಂದ ಕ್ರೋಧ ಉಂಟಾಗತ್ತೆ. ಮೊದಲನೆಯದು ಇಂದ್ರಿಯ ತೃಪ್ತಿಯ ಬಯಕೆ, ಇಂದ್ರಿಯ ತೃಪ್ತಿಯ ಬಯಕೆ ಆಸಕ್ತಿ, ಅದರಿಂದ ಕಾಮ, ಅದನ್ನೇ ನಾವು ಇಂದ್ರಿಯ ತೃಪ್ತಿಗಾಗಿ ಮಾಡುವ ಕೆಲಸವನ್ನೇ ನಾವು ಕಾಮ ಅಂತ ಕರೆಯೋದು. ಅದರಿಂದ ನಮಗೆ ಕ್ರೋಧ ಬರುತ್ತೆ. ಕ್ರೋಧದಿಂದ ಏನಾಗುತ್ತೆ, ಭ್ರಮೆ ಉಂಟಾಗತ್ತೆ, ನಮ್ಮ ಮನಸ್ಸು ಸ್ಥಿರತೆಯನ್ನು ಹೊಂದಿರುವುದಿಲ್ಲ. ಅದರಿಂದ ಏನಾಗುತ್ತೆ, ಸ್ಮರಣೆಯ ವಿಸ್ಮಯ ಅಂದ್ರೆ ಬುದ್ಧಿ ಭ್ರಮಣೆ ಆಗತ್ತೆ. ಅದರಿಂದ ಏನಾಗುತ್ತೆ, ಬುದ್ಧಿ ನಾಶವಾಗತ್ತೆ, ನಾವು ಪತನವನ್ನ ಹೊಂದ್ತೇವೆ. ಪತನ ಹೊಂದುವುದು ಅಂದ್ರೆ ಏನು, ಇದರಲ್ಲಿ ನಾವು ಮತ್ತೆ ಜನನ ಮರಣದ ಸಂಕಲೆಯಲ್ಲಿ ತೊಡಗುವಂತಹದ್ದು. ಈಗ ನಾವು ಮುಂದೆ ತಿಳ್ಕೊಳ್ಳೋಣ, ನಮಗೆ ಯಾವ ರೀತಿಯಾದಂತಹ ಬದುಕು ಸಿಗತ್ತೆ ನಮ್ಮ ಬೇಸ್ಡ್ ಆನ್ ನಮ್ಮ ಈ ಬುದ್ಧಿ ಭ್ರಮಣೆಯಿಂದ ಅಥವಾ ಈ ಕಾಮದ ಕಾರಣಗಳಿಂದ ನಮ್ಮ ಜನ್ಮ ಅನ್ನುವಂಥದ್ದು ಯಾವ ರೀತಿ ಆಗತ್ತೆ ಅನ್ನುವಂಥದ್ದು. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಸಹಾನುಭೂತಿಗೆ ಉತ್ತರ, ನಾವು ದೇಹವಲ್ಲ, ನಾವೆಲ್ಲ ಆತ್ಮ ಅನ್ನುವಂಥದ್ದು, ಸಂತೋಷವೆಲ್ಲ ಸ್ವರ್ಗ ಅಥವಾ ರಾಜ್ಯ ಅನ್ನುವಂಥದ್ದು, ಪಾಪ ಚಟುವಟಿಕೆಗಳ ಭಯ. ಭಕ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಪಾಪ ಚಟುವಟಿಕೆಗಳ ಭಯ ಇರುವುದಿಲ್ಲ. ಕುಟುಂಬ ಸಂಪ್ರದಾಯ ವರ್ಣಸಂಕರದ ನಾಶ. ಭಕ್ತಿಯಲ್ಲಿ ನಾವು ಆದರ್ಶಪ್ರಾಯರಾಗಬೇಕು, ಅಲ್ಲಿಯೂ ವರ್ಣಸಂಕರದ ಬರುವುದಿಲ್ಲ. ಯಾಕೆಂದ್ರೆ ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನ ಮಾಡೋದ್ರಿಂದ ಅದು ನಮ್ಮ ಮಹಾಭಯದಿಂದ ಕಾಪಾಡತ್ತೆ. ಸೊ ಭಕ್ತಿಯಲ್ಲಿ ನಾವು ಮಾಡುವಂತಹ ಯಾವುದೇ ಕರ್ತವ್ಯದಲ್ಲಿ ನಮಗೆ ನಿರ್ಣಯದ ಕೊರತೆ ಆಗೋದಿಲ್ಲ, ನಿರ್ಣಯದ ತೊಂದರೆ ಆಗೋದಿಲ್ಲ, ಅಲ್ಲಿ ನಮ್ಮ ನಿಶ್ಚಯ ದೃಢವಾಗಿರತ್ತೆ ಅನ್ನುವಂತಹದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಪ್ರಶ್ನೋತ್ತರ ಕಾರ್ಯಕ್ರಮ ಮಾಡಬಹುದು. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಇವತ್ತಿಗೆ ಈ ಅಧ್ಯಾಯ ಇಲ್ಲಿಗೆ ಮುಗತ್ತೆ. ನಾಳೆ ಕರ್ಮಯೋಗ 3ನೇ ಅಧ್ಯಾಯ. ಹರೇ ಕೃಷ್ಣ. ಏನಾದರೂ ಇದ್ರೆ ಕೇಳಬಹುದು ನೀವು.
ಇವತ್ತಿನ ಅಧ್ಯಾಯದ ಕುರಿತಾಗಿ ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ಎಲ್ಲರೂ ಅನ್ಮ್ಯೂಟ್ ಮಾಡಬಹುದು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಗುರುಜಿ, ನನಗೆ ವರ್ಣಶಂಕರದ ಬಗ್ಗೆ ಅಂದ್ರೆ 4ನೇ ಇದ್ರ ಬಗ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅದು. ವರ್ಣಶಂಕರ ಅಂದ್ರೆ ಏನು ಅಂದ್ರೆ ಕುಟುಂಬ ಸಂಪ್ರದಾಯದ ನಾಶ. ಅಂದ್ರೆ ಈಗ ಶಾಸ್ತ್ರ ಏನ್ ಹೇಳತ್ತೆ, ಈಗ ಮನೆಯಲ್ಲಿ ಹಿರಿತಲೆಗಳಿಲ್ಲ ಅಥವಾ ಸ್ತ್ರೀಯರು ವಿಧೇಯರಾಗ್ತಾರೆ, ಅವನು ಕಾರಣ ಅದನ್ನೇ ಕೊಡ್ತಾನೆ. ಈ ಹಿರಿಯರನ್ನ ಕೊಂದ್ರೆ ಈ ಕೆಲವರು ಚಿಕ್ಕ ಮಕ್ಕಳು ಅಂದ್ರೆ ದೊಡ್ಡವರು ಇಲ್ಲದೆ ಇರುವಂತಹ ಕುಟುಂಬದವರು ಅಧರ್ಮಿಗಳಾಗ್ತಾರೆ, ಅಧರ್ಮ ತಾಂಡವವಾಡತ್ತೆ. ಈಗ ಅಂದ್ರೆ ಕಾರ್ಯಗಳನ್ನೆಲ್ಲ ಮಾಡ್ಬೇಕಾಗತ್ತಲ್ಲ ಶಾಸ್ತ್ರ ಹೇಳಿದ ಪ್ರಕಾರ, ಸೊ ಅದೆಲ್ಲ ಆಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಭಕ್ತಿಯಲ್ಲಿ ನಾವು ಆದರ್ಶಪ್ರಾಯರಾಗಬೇಕು. ನಾವು ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನ ಮಾಡುವುದರಿಂದನೂ ಸಹಿತ ನಾವು ಅದರಿಂದ ಪಾರಾಗಬಹುದು. ಅವಶ್ಯಕತೆ ಇಲ್ಲ. ಭಕ್ತಿಯಲ್ಲಿ ನಾವು ಆ ಕುಟುಂಬ ಸಂಪ್ರದಾಯದ ಬಗ್ಗೆ ಅಂದ್ರೆ ಏನೇನ್ ಮಾಡ್ಬೇಕು, ಕೆಲವು ಕರ್ಮಾಂಗಗಳು ಬಗ್ಗೆ ಹೇಳುತ್ತೆ. ಭಕ್ತಿಯನ್ನ ಮಾಡೋದರಿಂದ ನಾವು ಅದನ್ನ ಮಾಡ್ಬೇಕು ಅನ್ನುವಂತಹದ್ದು ಇಲ್ಲ ಅನ್ನುವಂತಹದ್ದು. ಆದ್ರಿಂದ ಅಲ್ಲಿ ಕುಟುಂಬ ಸಂಪ್ರದಾಯದ ನಾಶ ಅನ್ನುವಂಥದ್ದು ಬರುವುದಿಲ್ಲ ಅನ್ನೋದನ್ನ ಅವನು ಹೇಳ್ತಾನೆ. ಅಂದ್ರೆ ಇವಾಗ ಇದನ್ನ ಈ ತರ ಅರ್ಥೈಸ್ಕೊಬಹುದು. ಈ ಕಾರ್ಯಗಳೆಲ್ಲ ಮಾಡ್ತಾರಲ್ಲ ಗುರುಜಿ, ಮಾಡೋದ್ರ ಬದಲು ಭಕ್ತಿಯಿಂದ ಧ್ಯಾನ ಮಾಡಿದ್ರೆ ಸಾಕು ಅನ್ನೋ ಇದು ಬರುತ್ತಾ ಇಲ್ಲಿ? ಹಾ, ಹೌದು. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ, ಭಗವಂತನ ಪ್ರಜ್ಞೆಯಲ್ಲಿ ನೀವು ಭಕ್ತಿಯನ್ನ 100% ಮಾಡಿದರೆ ನಾವು ಖಂಡಿತವಾಗಿಯೂ ಕರ್ಮಾಂಗಗಳನ್ನ ಮಾಡ್ಬೇಕಂತ ಇಲ್ಲ. ಅಂದ್ರೆ ಆ ಭಕ್ತಿ ಅತ್ಯಂತ ಮುಖ್ಯವಾದ್ದು. ನಿಮ್ಗೆ ಅದು ಹೋಗ್ತಾ ಹೋಗ್ತಾ ಅರ್ಥ ಆಗತ್ತೆ. ಭಕ್ತಿ ಮಾರ್ಗದಲ್ಲಿ ನಾವು ಆದರ್ಶಪ್ರಾಯರಾಗಬೇಕು, ಅದನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನೇ ಭಗವಂತ ಹೇಳ್ತಾನೆ. ಆದ್ರೆ ಶುದ್ಧ ಭಕ್ತಿಗೆ ನಾವು ಹೋಗ್ಬೇಕು. ಭಕ್ತಿಯಲ್ಲಿ ಅಂದ್ರೆ ನಮ್ಮ ತ್ರಿವಿಧಗಳು ಅಂದ್ರೆ ಈ 3 ಗುಣಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿಕ್ಕಿದ್ದೇವೆ ಮುಂದೆ, ಸತ್ವ ರಜ ತಮೋ ಗುಣಗಳು. ನಾವು ನಮ್ಮನ್ನ ಸತ್ವಗುಣದಿಂದನೂ ಮೇಲೆ ತೆಗೆದುಕೊಂಡು ಹೋಗ್ಬೇಕು, ಶುದ್ಧ ಭಕ್ತಿಗೆ ನಾವು ತೆಗೆದುಕೊಂಡು ಹೋಗ್ಬೇಕು. ಆದ್ರೆ ನಾವು ಎಲ್ಲಿಯ ತನಕ ನಾವು ಶುದ್ಧರಾಗುವುದಿಲ್ಲೋ, ಪರಿಶುದ್ಧರಾಗುವುದಿಲ್ವೋ ಅಲ್ಲಿಯ ತನಕ ನಾವು ಕರ್ಮಗಳನ್ನ ಮಾಡಬೇಕು. ಆದ್ರೆ ಈ ಕರ್ಮಯೋಗದಲ್ಲಿ ಮುಂದೆ ನಾವು ಅರ್ಥ ಮಾಡಿಕೊಳ್ಳೇ ಇದ್ದೇವೆ, ಕರ್ಮಗಳನ್ನಾದ್ರೂ ಹೇಗ್ ಮಾಡ್ಬೇಕು ಅನ್ನೋದನ್ನ ಅವನು ಹೇಳ್ತಾನೆ. ಆ ಕರ್ಮಗಳನ್ನ ಮಾಡುವಾಗ ಸಹಿತ ನಾವು ಹೇಗೆ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮಗಳು, ಭಗವಂತನಿಗೋಸ್ಕರ ಮಾಡಿ ಎಲ್ಲ ಕರ್ಮಗಳ ಫಲಗಳನ್ನ ಅವನಿಗೆ ಬಿಟ್ಟು ನಾವು ಮಾಡುವಂತಹದ್ದು. ಸೊ ಇದೆ, ಅವನು ಹೇಳ್ತಾನೆ, ಹಲವಾರು ರೀತಿಯ ಕರ್ಮಗಳ ಬಗ್ಗೆ ಹೇಳ್ತಾನೆ. ನಾವು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಆದ್ರಿಂದ ಅವನು ಇಲ್ಲಿ ನಿಜವಾಗಿ ಹೇಳ್ತಾ ಇರುವಂತಹದ್ದೇನು, ಭಗವಂತನಲ್ಲಿ ಪರಿಶುದ್ಧ ಭಕ್ತಿಯ ಬಗ್ಗೆ. ಸೊ ಪರಿಶುದ್ಧ ಭಕ್ತಿಯಿಂದ ನಾವು ಯಾವುದೇ ರೀತಿಯಾದಂತಹ ಗೊಂದಲಗಳೇ ಉಂಟಾಗೋದಿಲ್ಲ. ಈ ವರ್ಣಶಂಕರದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅವನು ಹೇಳ್ತಾನೆ. ಗೋವಿಂದ ಇದರ ಬಗ್ಗೆ ಅರ್ಥವನ್ನು ವಿವರಿಸಿದೆ. ಹರೇ ಕೃಷ್ಣ ಮಾತಾಜಿ. ಗೋವಿಂದ ಇದರ ಬಗ್ಗೆ ವಿವರಿಸಿರಿ. ಸಾರಿ, ಅರ್ಥ ಆಗಿಲ್ಲ. ಪ್ರಭಾವತಿ ಮಾತಾಜಿ, ಅರ್ಥ ಆಗಿಲ್ಲ. ಗೋವಿಂದ 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 ಅಂದ್ರೆ ಸಂತೋಷವನ್ನ ಉಂಟು ಮಾಡುವವನು ಅನ್ನುವಂತಹ ಅರ್ಥ ಇದೆ. ಗೋವಿಂದ ಅಂದ್ರೆ ಸಂತೋಷವನ್ನ ಕೊಡುವವನು ಅಂತಾನೆ ಒಂದು ಅರ್ಥ ಇದೆ. ಗೋವಿಂದ ಅನ್ನುವ ಸಂತೋಷವನ್ನ ಕೊಡ್ತಾನೆ. ಕೃಷ್ಣ ಅಂದ್ರೆ ಎಲ್ಲವನ್ನು ತನ್ನತ್ತ ಆಕರ್ಷಣೆ ಮಾಡುವವನು ಅನ್ನುವಂತ ಅರ್ಥ ಕೊಡುತ್ತೆ. ಹರೇ ಕೃಷ್ಣ. ಸೊ ಮತ್ತೇನಾದ್ರೂ ಪ್ರಶ್ನೆಗಳಿದಾವ? ಇಲ್ಲಲ್ಲ? ಧನ್ಯವಾದಗಳು. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ, ಶ್ರೀಲ ಪ್ರಭುಪಾದಕ್ಕೆ ಜಯವಾಗಲಿ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಗುರುಜಿ.